ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕೆ. ಇಂದಿನ ತರಗತಿಯನ್ನು ನಾವು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಗಣರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮಸ್ತುತೆ. ಸಪ್ತಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ಪ್ರಣಮಾಮಿ ಹರಿಪ್ರಿಯೇ ವಶಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕಾಗಿ. ಇಂದಿನ ತರಗತಿಯನ್ನು ನಾವು ಪ್ರಹ್ಲಾದರ ಪ್ರಾರ್ಥನೆಗಳೊಂದಿಗೆ ಮುಂದುವರಿಸಿಕೊಂಡು ಹೋಗೋಣ. ಶ್ಲೋಕ 47 ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಹೌದು ಪ್ರಭುಜಿ. ಕ್ಲೋಸ್ ಆಯ್ತು. ಶ್ಲೋಕ 45ರಲ್ಲಿ ಏನ್ ಮುಂದಿನ ವಾರ ತಿಳ್ಕೊಂಡಿದ್ವಿ? ಯಾರಿಗಾದ್ರು ಹೇಳಲಿಕ್ಕಾಗತ್ತಾ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಶ್ಲೋಕ 46ರಲ್ಲಿ ಏನ್ ನೆನಪಿತ್ತು ಏನಾರು? ಅದು ಸ್ಕ್ರೀನ್ ಮೇಲೆ ಇದೆ. ಭಕ್ತ ಪ್ರಹ್ಲಾದರು ಹೇಳ್ತಾರೆ, ಋಷಿಮುನಿಗಳೆಲ್ಲೆಲ್ಲಿ ಹೋಗಿ ಇದು ಮಾಡಿ ಅವರ ಮೋಕ್ಷಗೋಸ್ಕರ ಅವ್ರು ನೋಡ್ತಾರೆ. ಆದ್ರೆ ಅವರು ಎಲ್ಲಾ ಈ ಇದ್ರಲ್ಲಿದ್ದವರು ಎಲ್ಲಾ ಇವರನ್ನು ಭಗವಂತನ ಲೋಕದಲ್ಲಿ ಕರ್ಕೊಂಡು ಹೋಗುವ ಇದ್ರಿಂದ ಭಕ್ತ ಪ್ರಹ್ಲಾದರ ಇದಿರ್ತದೆ, ಇಚ್ಛೆ ಇರ್ತದೆ. ಅವರದ್ದು ಒಬ್ಬರದೇ ಇದಲ್ಲ, ಎಲ್ಲರನ್ನು ಇದಕ್ಕೆ ಭಗವಂತನ ಲೋಕಕ್ಕೆ ಇದು ಮಾಡ್ಬೇಕಂತ, ಎಲ್ಲರನ್ನು ಭಗವಂತನ ಲೋಕಕ್ಕೆ ಕರೆದುಕೊಂಡು ಹೋಗಿ ಭಕ್ತಿ ಮಾರ್ಗದಲ್ಲಿ ಭಕ್ತಿ ಮಾರ್ಗದಲ್ಲಿ ಕರ್ಕೊಂಡು ಬರ್ಬೇಕಂತ. ಸರ್, ಪರದುಃಖ ದುಃಖಿ ವೈಷ್ಣವರು ದುಃಖಿಗಳಾಗಿರ್ತಾರೆ. ಅವ್ರಿಗೆ ಯಾರ ದುಃಖವನ್ನು ಸಹಿಸ್ಲಿಕ್ಕೆ ಆಗುದಿಲ್ಲ. ಅವರು ಎಲ್ಲ ಜೀವಿಗಳ ದುಃಖಕ್ಕೆ ಕಾರಣವನ್ನು ಅವರಿಗೆ ತಿಳಿದಿದೆ. ಅದರಿಂದ ಆ ಕಾರಣಕ್ಕೆ ವಿರುದ್ಧವಾಗಿ ಆ ಮನುಷ್ಯರನ್ನು ಅಥವಾ ಜೀವಿಗಳನ್ನು ಪುನಃ ಗೋಲೋಕ ಬೃಂದಾವನಕ್ಕೆ ಕರ್ಕೊಂಡು ಹೋಗ್ಬೇಕು, ಎಲ್ಲರನ್ನೂ ಕರ್ಕೊಂಡು ಹೋಗ್ಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಸೊ ಹಾಗೆ ಇದು 46ನೇ ಶ್ಲೋಕ ಹೇಳ್ತೀರ ಯಾರಾದ್ರು? ಏನ್ ನೋಡ್ಕೊಂಡಿದ್ವಿ ನೆನ್ನೆ ಲಾಸ್ಟ್ ವೀಕ್? 46ವರೆಗೂ ಆಗಿತ್ತಲ್ವಾ? 45ವರೆಗೂ ಆಗಿತ್ತಲ್ವಾ? ಹರೇ ಕೃಷ್ಣ.
45ನೇ ಶ್ಲೋಕ ಯಾರಿಗೂ ನೆನಪಿಲ್ವಾ? ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ? ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಎಲ್ರಿಗೂ? ಹೌದು ಬಾಬುಜಿ. ಮತ್ತೆ 45ನೇ ಶ್ಲೋಕ ಯಾರಿಗೂ ನೆನಪಿಲ್ವಾ? ಇಲ್ಲೇ ಇದೆ ನೋಡಿ ಅನುವಾದ. ಯಾರಾದ್ರೂ ಸಮರೈಸ್ ಮಾಡ್ತೀರಾ? ಯಾರು ಸಮರೈಸ್ ಮಾಡ್ತಾ ಇಲ್ವಾ? ನೆನಪಿಲ್ವಾ ಯಾರಿಗೂ? ಅಂದ್ಯದಲ್ಲಿ ನಾವೆಲ್ಲ ಕೃಪಣರ ಅಂತ ಹೇಳಿದ್ದಾರೆ ಬಾಬುಜಿ. ಸೊ ಯಾರು ಯಾವ ಉದ್ದೇಶಕ್ಕಾಗಿ ಈ ಮನುಷ್ಯ ಜೀವನ ಸಿಕ್ಕಿದೆ, ಆ ಉದ್ದೇಶಕ್ಕಾಗಿ ಮನುಷ್ಯ ಜೀವನವನ್ನು ಬಳಸಿಕೊಳ್ಳದೆ ಬೇರೆಯ ವಿಷಯಗಳಿಗೆ, ಅಂದ್ರೆ ಈ ಪ್ರಾಣಿಗಳ ಹಾಗೆ ಏನಕ್ಕೆ ತಿನ್ಲಿಕ್ಕೆ, ಮೈಥುನ ಮಾಡಲಿಕ್ಕೆ, ಮತ್ತೆ ತಮ್ಮನ್ನು ತಾವು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ, ಈ ರೀತಿಯಾಗಿ ಅವರು ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡು ಅದನ್ನು ಕೃಪಣರು ಅಂತ ಹೇಳ್ತಾರೆ. ಒಂದು ನಿಮಿಷ. ಹಲೋ, ಸೊ ಈ ರೀತಿಯಾಗಿ ನಾವು ನಮ್ಮ ಉದ್ದೇಶಕ್ಕಾಗಿ ಮಾನವ ಜನ್ಮವನ್ನು ಭಗವಂತ ನಮಗೆ ಕರುಣಿಸಿದ್ದಾನೋ ಆ ಉದ್ದೇಶವನ್ನು ನಾವು ಪೂರ್ತಿಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಎನ್ನುವುದರ ಬಗ್ಗೆ ಭಕ್ತ ಪ್ರಹ್ಲಾದರು ಇಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸೊ ನಾವು ಮಾಡಬೇಕಾದ್ದೇನು? ಭಗವಂತನ ಶರಣ ಕಮಲಗಳಲ್ಲಿ ಶರಣಾಗತರಾದ್ರೆ ಸಾಕು, ಸುಲಭವಾಗಿ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅಂತ ಅನ್ನೋದ್ರ ಬಗ್ಗೆ ಈ ಇದರಲ್ಲಿ ಹೇಳಿದ್ದಾರೆ. ಸೊ ಶ್ಲೋಕ 46ರಿಂದ ಮುಂದುವರ್ಸ್ಕೊಂಡು ಹೋಗೋಣ. ಇವತ್ತು ಶ್ಲೋಕ 46 ಅಲ್ವಾ ಇವತ್ತು? ಹರೇ ಕೃಷ್ಣ. ಯಾರು ಮಾತಾಡ್ತಾ ಇಲ್ವಲ್ಲ ಬಾಬುಜಿ? ಲಾಸ್ಟ್ ಸಂಡೇ ನಾನು ಇರ್ಲಿಲ್ಲ, ಅದ okay. ಕೇಳಿದ್ದೇನೆ, ಅದು ಯಾವ ಶ್ಲೋಕ ಅಂತ ಗೊತ್ತಿಲ್ಲ, ಕೇಳಿದ್ದೇನೆ. ಸರಿ, 45ವರೆಗೂ ಆಗಿದೆ ಅಂತ ಹೇಳಿದ್ದಾರೆ ಮಾತಾಜಿ. 46ರಿಂದ ಮುಂದುವರ್ಸ್ಕೊಂಡು ಹೋಗೋಣ. ನಾನು ಫಸ್ಟ್ ಹೇಳ್ತೇನೆ, ಆಮೇಲೆ ನೀವು ರಿಪೀಟ್ ಮಾಡಿ. ಶ್ಲೋಕ 46. ಮೌನವ್ರತ ಶ್ರುತಸ್ತಪ ಅಧ್ಯಯನ ಸ್ವಧರ್ಮ. ಮೌನವ್ರತ ಶ್ರುತ ತಪ ಅಧ್ಯಯನ ಸ್ವಧರ್ಮ. ಮೌನ ವ್ರತ ಶ್ರುತ ತಪಃ ಅಧ್ಯಯನ ಸ್ವಧರ್ಮ. ಮೌನ ವ್ರತ ತಪಃ ಅಧ್ಯಯನ ಸ್ವಧರ್ಮ. ವ್ಯಾಖ್ಯಾರಃ ಜಪ ಸಮಾದಯಃ ಅಪವರ್ಗ್ಯ. ವಾಕ್ಯಾರಃ ಸಮಾದಯ ಜಪ ಸಮಾಧಯ ಅಪವರ್ಗ್ಯ. ವ್ಯಾಖ್ಯಾರಃ ಜಪ ಸಮಾದಯಃ ಅಪವರ್ಗ್ಯ. ವ್ಯಾಖ್ಯಾರಃ ಜಪ ಸಮಾಧಯ ಅಪವರ್ಗ್ಯಃ. ಪ್ರಾಯಃ ಪರಮಪುರುಷ ತೇ ತು ಅಜಿತ್ ಇಂದ್ರಿಯಾಣಾಂ. 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 ವಾರ್ತಾ ಭವಂತಿ ಉತ ನ ವಾ ಅತ್ರ ತು ದಾಂಭಿಕಾನಾಂ. ವಾರ್ತಾ ಭವಂತಿ ಉತ ನ ವಾ ಅತ್ರ ತು ದಾಂಭಿಕಾನಾಂ. ವಾರ್ತಾ ಭವಂತ್ಯುತ ನ ವಾತ್ರ ತು ದಾಂಭಿಕಾನಾಂ. ವಾರ್ತಾ ಭವಂತಿ ಉತ ನ ವಾ ಅತ್ರ ತು ದಾಂಭಿಕಾನಾಂ. ಮೌನ ವ್ರತ ಶ್ರುತ ತಪಃ ಅಧ್ಯಯನ ಸ್ವಧರ್ಮ ವ್ಯಾಖ್ಯಾ ಸ್ವಧರ್ಮ. ಮೌನ ವ್ರತ ಶ್ರುತ ತಪ ಅಧ್ಯಯನ ಸ್ವಧರ್ಮ. ಮೌನ ವ್ರತ ಶ್ರುತ ತಪ ಅಧ್ಯಯನ ಸ್ವಧರ್ಮ. ವ್ಯಾಖ್ಯಾರಃ ಜಪ ಸಮಾದಾಯ ಅಪವರ್ಗ್ಯ. ವ್ಯಾಖ್ಯಾರಃ ಜಪ ಸಮಾಧಯಃ ಅಪವರ್ಗ್ಯಃ. ಪ್ರಾಯಃ ಪರಮಪುರುಷಂ ತೇ ತ್ವಜಿತೇಂದ್ರಿಯಾಣಾಂ. ಪ್ರಾಯಃ ಪರಂ ಪುರುಷ ತೇ ತು ಅಜಿತ್ ಇಂದ್ರಿಯಾಣಾಂ. ವಾರ್ತಾ ಭವನ್ಯುತ ನ ವಾತ್ರ ತು ದಾಂಭಿಕಾನಾಂ.
वार्ता भवन्ति उत न वा अत्र तु दाम्भिकानाम् ವಾರ್ತಾ ಭವನ್ಯುತ ನವಾತ್ರ ತು ದಾಂಬಿಕಾನಾಂ. वार्ता भवन्युत न वात्र तु दाम्भिकानाम्. 1 to 1 ಮೀನಿಂಗ್ ನೋಡೋಣ. ಮೌನ ಮೌನ, ಮೌನ ವ್ರತಗಳು, ವ್ರತಗಳು, ಶ್ರುತ ವೇದ ವಿಜ್ಞಾನ, ಶ್ರುತ ವೇದದ ಜ್ಞಾನ, ತಪಃ ತಪಸ್ಸು, ತಪಸ್ಸು, ಅಧ್ಯಯನ ಧರ್ಮ ಗ್ರಂಥಗಳ ವ್ಯಾಸಂಗ, ಸ್ವಧರ್ಮ ವರ್ಣಾಶ್ರಮ ಧರ್ಮದ ಪರಿಪಾಲನೆ, ವ್ಯಾಖ್ಯ ಶಾಸ್ತ್ರಗಳ ವ್ಯಾಖ್ಯಾನ, ರಹ ಏಕಾಂತವಾಸ, ಜಪ ಮಂತ್ರಗಳ ಜಪ, ಸಮಾಧಯ ಸಮಾಧಿ ಸ್ಥಿತಿ, ಆಪವರ್ಗ್ಯ ಈ 10 ಬಗೆಯ ಕಾರ್ಯಗಳು ಮುಕ್ತಿ ಸಾಧನಗಳು. ಪ್ರಾಯಃ ಸಾಮಾನ್ಯವಾಗಿ, ಪರಂ ಒಂದೇ ಉಪಾಯ, ಪುರುಷ ಹೇ ಭಗವಂತನೇ, ತೇ ಅವೆಲ್ಲವೂ, ತು ಆದರೆ, ಅಜಿತೇಂದ್ರಿಯಾಣ ಇಂದ್ರಿಯಗಳನ್ನು ಜಯಿಸಲಾರದವರಿಗೆ, ವಾರ್ತಾ ಜೀವನೋಪಾಯವು, ಭವಂತಿ ಆಗಿವೆ, ಉತ ಹೀಗೆಂದು ಹೇಳಿದೆ, ನ ಇಲ್ಲ, ವಾ ಅಥವಾ, ಅತ್ರ ಈ ಸಂಬಂಧದಲ್ಲಿ, ಆದರೆ, ದಾಂಬಿಕಾನಂ ಜಂಬಗಾರರಿಗೆ. ಅನುವಾದ ಮೊದಲು ಓದ್ತೇನೆ, ಆಮೇಲೆ ರಿಪೀಟ್ ಮಾಡೋಣ. ದೇವೋತ್ತಮ ಪರಮಪುರುಷನೇ, ಮೋಕ್ಷದ ದಾರಿಯಲ್ಲಿ 10 ವಿಧಿಗಳಿವೆ. ಮೌನವಾಗಿರುವುದು, ವ್ರತಗಳನ್ನು ಆಚರಿಸುವುದು, ವೈದಿಕ ಜ್ಞಾನವನ್ನು ಸಂಗ್ರಹಿಸುವುದು, ತಪಸ್ಸು ಮಾಡುವುದು, ವೇದಶಾಸ್ತ್ರಾಧ್ಯಯನ ಮಾಡುವುದು, ವರ್ಣಾಶ್ರಮ ಧರ್ಮ ನಿಯಮಗಳನ್ನು ಪಾಲಿಸುವುದು, ಶಾಸ್ತ್ರಗಳನ್ನು ವ್ಯಾಖ್ಯಾನಿಸುವುದು, ಏಕಾಂತ ಸ್ಥಳದಲ್ಲಿರುವುದು, ಮೌನವಾಗಿ ಮಂತ್ರಗಳನ್ನು ಜಪಿಸುವುದು ಮತ್ತು ಸಮಾಧಿ ಸ್ಥಿತಿಯಲ್ಲಿರುವುದು. ಈ ರೀತಿಯಾಗಿ 10 ಮೋಕ್ಷದ ದಾರಿಯಲ್ಲಿ ವಿಧಿಗಳಿವೆ. ಮೋಕ್ಷ ಮಾರ್ಗದ ಈ ಬೇರೆ ಬೇರೆ ವಿಧಿಗಳು ಸಾಮಾನ್ಯವಾಗಿ ತಮ್ಮ ಇಂದ್ರಿಯಗಳನ್ನು ಜಯಿಸದೆ ಇರುವವರಿಗೆ ವೃತ್ತಿ ಧರ್ಮವೂ ಜೀವನೋಪಾಯವೂ ಆಗಿರುತ್ತದೆ. ಅಂತಹ ವ್ಯಕ್ತಿಗಳು ಡಾಂಬಿಕರಾಗಿರುತ್ತಾರಾದುದರಿಂದ ಈ ವಿಧಿಗಳು ಯಶಸ್ವಿಯಾಗವು. ಸೊ ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಮತ್ತೆ ರಿಪೀಟ್ ಮಾಡೋಣ. ದೇವೋತ್ತಮ ಪರಮಪುರುಷನೇ, ಮೋಕ್ಷದ ದಾರಿಯಲ್ಲಿ 10 ವಿಧಿಗಳಿವೆ. ಮೌನವಾಗಿರುವುದು, ವ್ರತಗಳನ್ನು ಆಚರಿಸುವುದು, ವೈದಿಕ ಜ್ಞಾನವನ್ನು ಸಂಗ್ರಹಿಸುವುದು, ತಪಸ್ಸು ಮಾಡುವುದು, ವೇದಶಾಸ್ತ್ರಾಧ್ಯಯನ, ವರ್ಣಾಶ್ರಮ ಧರ್ಮ ನಿಯಮಗಳನ್ನು ಪಾಲಿಸುವುದು, ಶಾಸ್ತ್ರಗಳನ್ನು ವ್ಯಾಖ್ಯಾನಿಸುವುದು, ಏಕಾಂತವಾದ ಸ್ಥಳದಲ್ಲಿರುವುದು, ಮೌನವಾಗಿ ಮಂತ್ರಗಳನ್ನು ಜಪಿಸುವುದು ಮತ್ತು ಸಮಾಧಿ ಸ್ಥಿತಿಯಲ್ಲಿ ಇರುವುದು. ಮೋಕ್ಷ ಮಾರ್ಗದ ಈ ಬೇರೆ ಬೇರೆ ವಿಧಿಗಳು ಸಾಮಾನ್ಯವಾಗಿ ತಮ್ಮ ಇಂದ್ರಿಯಗಳನ್ನು ಜಯಿಸದೇ ಇರುವವರಿಗೆ ವೃತ್ತಿ ಧರ್ಮವು ಜೀವನೋಪಾಯವೂ ಆಗಿರುತ್ತದೆ.
ಅಂತಹ ವ್ಯಕ್ತಿಗಳು ಡಾಂಬಿಕರಾಗಿರುತ್ತಾರಾದುದರಿಂದ ಈ ಅಂತ ವಿಧಿಗಳು ಯಶಸ್ವಿಯಾಗವು. ಇಂಥ ವ್ಯಕ್ತಿಗಳು ಡಾಂಬಿಕರಾಗಿರುತ್ತಾದ್ದರಿಂದ ಈ ವಿಧಿಗಳು ಯಶಸ್ವಿಯಾಗವು. ಹರೇ ಕೃಷ್ಣ. ಯಾರು ಓದ್ತೀರಾ ಭಾವಾರ್ಥ? ಓದ್ಲಾ ಗುರುಜಿ? ಓದಿ ಮಾತಾಜಿ, ಗೀತಾ ಮಾತಾಜಿ. ಭಾವಾರ್ಥ. ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀಮದ್ ಭಾಗವತದಲ್ಲಿ 6.1.15 ಕೇಚಿತ್ ಕೇವಲಯ ಭಕ್ತ್ಯ ವಾಸುದೇವ ಪರಾಯಣ ಅಗಂ ಧನ್ವಂತಿ ಕಾರ್ಸ್ನೇನ ನಿಹಾರ ಮಿವ ಭಾಸ್ಕರ. ಸಂಪೂರ್ಣವೂ ಅಮಿಶ್ರಿತವೂ ಆದ ಕೃಷ್ಣ ಭಕ್ತಿ ಸೇವೆಯನ್ನು ಬೆಳೆಸಿಕೊಂಡಿರುವ ಅತಿ ವಿರಳನಾದ ಮನುಷ್ಯನು ಮಾತ್ರವೇ ಪಾಪವೆಂಬ ಕಳೆಯನ್ನು ಅವು ಮತ್ತೆ ಮೊಳೆಯದ ಹಾಗೆ ಬೇರು ಸಹಿತ ಕಿತ್ತೆಸೆಯಬಲ್ಲನು. ಇದನ್ನು ಅವನು ಕೇವಲ ಭಕ್ತಿ ಸೇವೆಯ ನಿರ್ವಹಣೆಯಿಂದ ಸಾಧಿಸುತ್ತಾನೆ. ಸೂರ್ಯನು ತನ್ನ ಕಿರಣಗಳಿಂದ ಮಂಜನ್ನು ಕರಗಿಸಿ ಬಿಡುವ ಹಾಗೆ ಮಾನವ ಜನ್ಮದ ನಿಜವಾದ ಉದ್ದೇಶವು ಐಹಿಕ ಬಂಧನಗಳಿಂದ ಬಿಡುಗಡೆಯನ್ನು ಪಡೆಯುವುದು. ಹಾಗೆ ಅನೇಕ ವಿಧಾನಗಳಿಂದ ಬಿಡುಗಡೆ ಪಡೆಯಬಹುದು. ತಪಸಾ ಬ್ರಹ್ಮಚರ್ಯೇಣ ಶಮೇನ ಚ ಧಮೇನ ಚ. ಆದರೆ ಅವೆಲ್ಲವೂ ಹೆಚ್ಚು ಕಡಿಮೆ ತಪಸ್ಯೆಯನ್ನು ಅವಲಂಬಿಸುತ್ತದೆ. ಅದು ಬ್ರಹ್ಮಚರ್ಯದಿಂದ ಮೊದಲಾಗುತ್ತದೆ. ವಾಸುದೇವ ಪರಾಯಣರಾಗಿರುವವರು, ಅಂದರೆ ಭಗವಾನ್ ವಾಸುದೇವನ ಕೃಷ್ಣನ ಪಾದಕಮಲಗಳಿಗೆ ಸಂಪೂರ್ಣವಾಗಿ ಶರಣಾಗತರಾಗಿರುವವರು, ಕೇವಲ ಭಕ್ತಿ ಸೇವೆಯನ್ನು ಆಚರಿಸುವಷ್ಟರಿಂದ ತಂತಾನೇ ಮೌನವ್ರತ ಮೊದಲಾದ ಆಚರಣೆಗಳ ಫಲಗಳನ್ನು ಪಡೆದು ಬಿಡುತ್ತಾರೆ ಎಂದು ಶುಕಮುನಿಗಳು ಹೇಳುತ್ತಾರೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಈ ವಿಧಾನಗಳು ಅಷ್ಟಾಗಿ ಶಕ್ತಿಯುತವಾದುದವಲ್ಲ. ಭಕ್ತಿ ಸೇವೆಯನ್ನು ಕೈಗೊಂಡದೇ ಆದ ಪಕ್ಷದಲ್ಲಿ ಅವುಗಳನ್ನು ಬಹು ಸುಲಭವಾಗಿ ನಿರ್ವಹಿಸಬಹುದು. ಉದಾಹರಣೆಗೆ, ಮೌನ ಎಂದರೆ ವ್ಯಕ್ತಿಯು ಮಾತನಾಡುವುದನ್ನೇ ನಿಲ್ಲಿಸಿ ಬಿಡುವುದು ಎಂದರ್ಥವಲ್ಲ. ನಾಲಿಗೆ ಇರುವುದೇ ಮಾತನಾಡುವುದಕ್ಕಾಗಿ. ಎಷ್ಟೋ ವೇಳೆ ಆಡಂಬರವನ್ನು ಮೆರೆಯುವುದಕ್ಕಾಗಿ ವ್ಯಕ್ತಿಯು ಮೌನ ಧರಿಸಬಹುದು. ಇನ್ನು ಕೆಲವರು ವಾರದಲ್ಲಿ ಯಾವುದಾದರೂ ಒಂದು ದಿನ ಮೌನವನ್ನು ಪಾಲಿಸುತ್ತಾರೆ. ವೈಷ್ಣವರಾದರೆ ಹಾಗೆ ಮೌನವನ್ನು ಆಚರಿಸುವುದಿಲ್ಲ. ಮೌನ ಎಂದರೆ ಅವಿವೇಕದಿಂದ ಹರಟದಿರುವುದು. ಸಭೆ, ಸಮ್ಮೇಳನ ಮುಂತಾದೆಡೆಗಳಲ್ಲಿ ಭಾಷಣಕಾರರು ಸುಮ್ಮನೆ ಕಪ್ಪೆಗಳಂತೆ ಒಟಗುಟ್ಟುತ್ತಲೇ ಹೋಗುತ್ತಾರೆ. ಮೂರ್ಖತನದ ಮಾತುಗಳನ್ನು ಹರಿಸುತ್ತಾರೆ. ಇದನ್ನು ಶೀಲರೂಪ ಗೋಸ್ವಾಮಿಯವರು ವಾಚೋವೇಗಂ ಎಂದು ವರ್ಣಿಸುತ್ತಾರೆ. ಏನನ್ನಾದರೂ ಹೇಳಬೇಕೆಂದು ಬಯಸುವ ವ್ಯಕ್ತಿಯು ತಾನೊಬ್ಬ ದೊಡ್ಡ ಭಾಷಣಕಾರನೆಂಬಂತೆ ತೋರಿಸಿಕೊಳ್ಳಬಹುದು. ಆದರೆ ಅರ್ಥವಿಲ್ಲದ ಮಾತುಗಳನ್ನು ಹರಟುವುದಕ್ಕಿಂತ ಮೌನವಾಗಿರುವುದು ಉತ್ತಮ. ಆದ್ದರಿಂದ ಅರ್ಥಶೂನ್ಯ ಹರಟೆಯಲ್ಲಿ ಅತ್ಯಾಸಕ್ತರಾದವರಿಗೋಸ್ಕರವಾಗಿ ಈ ಮೌನ ಮಾರ್ಗವನ್ನು ವಿಧಿಸಲಾಗಿದೆ. ಭಕ್ತನಲ್ಲದವನು ಅರ್ಥವಿಲ್ಲದೆ ಹರಟುತ್ತಾನೆ, ಏಕೆಂದರೆ ಕೃಷ್ಣನ ದಿವ್ಯ ಮಹಿಮೆಯನ್ನು ಕುರಿತು ಮಾತನಾಡುವ ಶಕ್ತಿ ಅವನಿಗಿಲ್ಲ. ಹಾಗಾಗಿ ಅವನು ಏನನ್ನೇ ನುಡಿದರೂ ಅದು ಮಾಯಾಶಕ್ತಿಯಿಂದ ಪ್ರಭಾವಿತವಾಗಿದೆ. ಅದನ್ನು ಕಪ್ಪೆಯ ಒಟುಗುಟ್ಟುವಿಕೆಗೆ ಹೋಲಿಸಬಹುದಾಗಿದೆ. ಭಗವಂತನ ಮಹಿಮೆಯನ್ನು ಕುರಿತು ಮಾತನಾಡುವವನು ಮೌನವಾಗಿರಬೇಕಾದ ಅಗತ್ಯವಿಲ್ಲ. ಕೀರ್ತನೀಯ ಸದಾ ಹರಿ ಎಂದು ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ. ಭಗವಂತನ ಮಹಿಮೆಯನ್ನು ಕುರಿತು ದಿನದ 24 ಗಂಟೆ ಕಾಲವೂ ಹಾಡುತ್ತಿರಬೇಕು. ಮೌನವಾಗಿ ಮಾತಿಲ್ಲದೆ ಕಾಲ ಕಳೆಯುವ ಪ್ರಶ್ನೆಯೇ ಇಲ್ಲ. ಮೋಕ್ಷಕ್ಕಾಗಿ ಅಥವಾ ಮೋಕ್ಷ ಪಥದಲ್ಲಿ ಸಾಧನೆಯ ಸುಧಾರಣೆಗಾಗಿ ಇರುವ 10 ಪ್ರಕ್ರಿಯೆಗಳು ಭಕ್ತರಿಗಾಗಿ ಅಲ್ಲ, ಕೇವಲಯ ಭಕ್ತ್ಯ. ಭಗವಂತನಿಗೆ ಭಕ್ತಿ ಸೇವೆಯನ್ನು ಅರ್ಪಿಸುವುದರಲ್ಲಿ ನಿರತನಾದ ಪಕ್ಷದಲ್ಲಿ ಮುಕ್ತಿ ಪಥದ ಈ 10 ಪ್ರಕ್ರಿಯೆಗಳು ತಂತಾವೇ ಆಚರಣೆಗೆ ಬರುತ್ತವೆ. ಆ ಪ್ರಕ್ರಿಯೆಗಳನ್ನು ಅಜಿತೇಂದ್ರಿಯರಿಗೆ, ಅಂದರೆ ಯಾರು ತಮ್ಮ ಇಂದ್ರಿಯಗಳನ್ನು ಗೆಲ್ಲಲಾರರೋ ಅವರಿಗೆ ಶಿಫಾರಸು ಮಾಡಬಹುದು ಎಂದು ಪ್ರಹ್ಲಾದ ಮಹಾರಾಜನು ಸೂಚಿಸುತ್ತಾನೆ. ಭಕ್ತರಾದರೋ ಆಗಲೇ ತಮ್ಮ ಇಂದ್ರಿಯಗಳನ್ನು ಜಯಿಸಿರುತ್ತಾರೆ. ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ. ಭಕ್ತನು ಆಗಲೇ ಭೌತ ಕಶ್ಮಲಗಳಿಂದ ವಿಮುಕ್ತನಾಗಿರುತ್ತಾನೆ. ಆದ್ದರಿಂದ ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೀಗೆ ಹೇಳಿದರು: ದುಷ್ಟಮನ ತುಮಿ ಕಿಸೇರ ವೈಷ್ಣವ ಪ್ರತಿಷ್ಠಾರ ತರೆ ನಿರ್ಜನೇರ ಘರೆ ತವ ಹರಿನಾಮ ಕೇವಲ ಕೈತವ. ಹರೇ ಕೃಷ್ಣ ಮಂತ್ರವನ್ನು ಮೌನವಾಗಿ ಏಕಾಂತ ಸ್ಥಳದಲ್ಲಿ ಕುಳಿತು ಜಪಿಸಲು ಬಯಸುವ ಹಲವರಿರಬಹುದು. ಆದರೆ ಬೋಧನ ಕಾರ್ಯದಲ್ಲಿ ಆಸಕ್ತಿ ಇಲ್ಲದೆ ಹೋದರೆ
ಭಕ್ತರಿಲ್ಲದವರೊಂದಿಗೆ ಒಂದೇ ಸಮನೆ ಮಾತನಾಡುತ್ತಿರುವುದರಿಂದ ಗುಣತ್ರಯಗಳ ಪ್ರಭಾವವನ್ನೂ ದಾಟುವುದು ಬಹಳ ಕಷ್ಟವಾಗುತ್ತದೆ. ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಅತ್ಯಧಿಕ ಪ್ರಗತಿಯನ್ನು ಸಾಧಿಸಿರದಿದ್ದರೆ ದಿನದ 24 ಗಂಟೆಯೂ ದಿವ್ಯನಾಮವನ್ನು ಜಪಿಸುವುದರ ಹೊರತು ಬೇರೆ ಕೆಲಸವಿರದಿದ್ದ ಹರಿದಾಸ ಠಾಕೂರರನ್ನು ಅನುಕರಿಸಲು ಹೋಗಬಾರದು. ಪ್ರಹ್ಲಾದ ಮಹಾರಾಜನು ಅಂತಹದೊಂದು ಸಾಧನೆಯನ್ನು ತಪ್ಪೆನ್ನುವುದಿಲ್ಲ, ಅದನ್ನು ಅವನು ಒಪ್ಪಿಕೊಳ್ಳುತ್ತಾನೆ. ಆದರೆ ಭಗವಂತನಿಗೆ ಸಕ್ರಿಯವಾಗಿ ಸೇವೆ ಸಲ್ಲಿಸದೆ ಕೇವಲ ಅಂತಹ ಪ್ರಕ್ರಿಯೆಗಳಲ್ಲಿ ತೊಡಗಿದ್ದರೆ ಅವುಗಳಿಂದ ವಿಮುಕ್ತಿಗೊಳಿಸುವುದು ಸಾಮಾನ್ಯವಾಗಿ ಸಾಧ್ಯವಿಲ್ಲ. ಮಿಥ್ಯಾಗರ್ವದಿಂದ ವಿಮುಕ್ತಿ ಎಂದಿಗೂ ಸಾಧ್ಯವಿಲ್ಲ. ಹರೇ ಕೃಷ್ಣ ಹರೇ ಗುರುಜಿ, ಕೃಷ್ಣ ಧನ್ಯವಾದಗಳು. ಮಾತಾಜಿ, ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಪ್ರಹ್ಲಾದ ಮಹಾರಾಜರು. ಹ್ಮ್. ಇದು ಕಾಡು ಹರಟೆ ಹೊಡ್ಕೊಂಡು ಕೂತಿರ್ತಾರಲ್ಲ ಅಂತವ್ರಿಗಾಗಿ ಅಷ್ಟೇ ಹೇಳಿದ್ದಾರೆ. ಹ್ಮ್. ಇಲ್ಲಿ ಪ್ರಹ್ಲಾದರು ಏನ್ ಹೇಳ್ತಾರೆ, ಆ ಪ್ರಹ್ಲಾದರ 46ನೇ ಶ್ಲೋಕದಲ್ಲಿ ಇಲ್ಲಿ ಮೌನ ಅಂದ್ರೆ ಅನಾವಶ್ಯಕವಾದ ಮಾತುಗಳನ್ನು ಬಿಡುವುದು, ಮತ್ತು ವ್ರತಗಳು ಅಂದ್ರೆ ವ್ರತಗಳು, ಉಪವಾಸ, ನಿಯಮಗಳು ಇತ್ಯಾದಿ. ಶ್ರುತ ಅಂದ್ರೆ ವೇದಾಧ್ಯಯನ ಮಾಡುವುದು, ಶಾಸ್ತ್ರ ಪಾಠಗಳನ್ನು ಮಾಡುವುದು. ತಪಃ ಅಂದ್ರೆ ತಪಸ್ಸು, ದೇಹ ಮನಸ್ಸಿನ ನಿಯಂತ್ರಣ. ಅಧ್ಯಯನ ಅಂದ್ರೆ ಶಾಸ್ತ್ರಗಳ ಆಳವಾದ ಅಧ್ಯಯನ ಮಾಡುವುದು. ಸ್ವಧರ್ಮ, ವರ್ಣಾಶ್ರಮ ಧರ್ಮಾಚರಣೆ. ವ್ಯಾಖ್ಯ ಅಂದ್ರೆ ಶಾಸ್ತ್ರಗಳನ್ನು ಇನ್ನೊಬ್ಬರಿಗೆ ಬೋಧಿಸುವುದು. ರಹಃ ಅಂದ್ರೆ ಏಕಾಂತವಾಸ. ಜಪಃ ಅಂದ್ರೆ ಮಂತ್ರ ಜಪ, ವಿಶೇಷವಾಗಿ ಗುಪ್ತವಾಗಿ ಜಪವನ್ನು ಮಾಡುವುದು, ಯಾರು ಇಲ್ಲದ ಸ್ಥಳದಲ್ಲಿ ಕುಳಿತುಕೊಂಡು ಗುಪ್ತವಾಗಿ ಜಪವನ್ನು ಮಾಡುವುದು, ಅದಕ್ಕೆ ಜಪಃ ಅಂತಾರೆ. ಸಮಾಧಿ ಅಂದ್ರೆ ಭಗವಂತನಲ್ಲಿ ಆಳವಾದ ಧ್ಯಾನ. ಈ ರೀತಿಯಾಗಿ 10 ರೀತಿಯ ಮುಕ್ತಿ ಮಾರ್ಗಕ್ಕೆ ಉಪಯುಕ್ತವಾದ ಸಾಧನಗಳನ್ನು ಪ್ರಹ್ಲಾದ ಮಹಾರಾಜರು ಇಲ್ಲಿ ಪಟ್ಟಿ ಮಾಡಿದ್ದಾರೆ. ಸೊ ಇವರು ಈ ಎಲ್ಲವನ್ನು ಕೂಡ ಪ್ರಹ್ಲಾದ ಮಹಾರಾಜರು ಏನ್ ಹೇಳ್ತಾ ಇದ್ದಾರೆ, ಆಪವರ್ಗ್ಯ ಅಂತಾರೆ, ಅಂದ್ರೆ ಮುಕ್ತಿಯ ಮಾರ್ಗಕ್ಕೆ ಉಪಯುಕ್ತವಾದ ಸಾಧನಗಳು. ಇಲ್ಲಿ ಪ್ರಹ್ಲಾದ ಮಹಾರಾಜರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಓ ಪರಮಪುರುಷ, ಎಲ್ಲಾ ಮಾರ್ಗಗಳು ಸಾಮಾನ್ಯವಾಗಿ ಮೋಕ್ಷದ ಮಾರ್ಗಗಳು. ಇವೆಲ್ಲವೂ ಕೂಡ ಈ 10 ಮಾರ್ಗಗಳು ಏನು ಹೇಳಿದ್ದಾರೆ, ಇವೆಲ್ಲವೂ ಸಾಮಾನ್ಯವಾಗಿ ಮೋಕ್ಷದ ಮಾರ್ಗಗಳು. ಆದರೆ ಇದು ಇಂದ್ರಿಯ ಜಯವಿಲ್ಲದವರು ಇದನ್ನು ಕೇವಲ ಬೂಟಾಟಿಕೆಯಾಗಿ ಬಳಸ್ಕೊತಾರೆ. ಉದ್ಯೋಗ ಅದರಿಂದ ಹಣ ಗಳಿಸ್ಕೊಳ್ಳಿಕ್ಕೆ ಮಾಡ್ತಾರೆ. ಏನಾದರೂ ಮೌನ ವ್ರತ ಮಾಡುವುದು, ಇಲ್ಲ ವಿಧವಾದ ವ್ರತಗಳನ್ನು ಮಾಡುವುದು, ಅಧ್ಯಯನ ಮಾಡುವುದು, ಮತ್ತೆ ಅದರಿಂದ ಅಧ್ಯಯನ ಮಾಡಿ ಅದು ಬೇರೆಯವರಿಗೆ ಹೇಳಿಕೊಟ್ಟು ಅದರಿಂದ ಒಂದು ತಮ್ಮ ವೃತ್ತಿ ಜೀವನವನ್ನು ಮಾಡಿಕೊಳ್ಳೋದು, ಉದ್ಯೋಗವನ್ನು ಮಾಡಿಕೊಳ್ಳೋದು, ಈ ರೀತಿಯಾಗಿ ಬಳಸ್ಕೊಳ್ತಾರೆ. ಸೊ ಮತ್ತೆ ಧಾಂಬಿಕರು, ಅಹಂಕಾರಿಗಳು, ಇವರೆಲ್ಲರೂ ಈ ಅಹಂಕಾರಿಗಳು ಈ ಯಾವುದೇ 10 ರೀತಿಯ ವಿಧವಾದ ಉಪಯುಕ್ತ ಮುಕ್ತಿ ಮಾರ್ಗಕ್ಕೆ ಉಪಯುಕ್ತವಾದ ಸಾಧನಗಳನ್ನು ಉಪಯೋಗಿಸ್ಕೊಳ್ತಾರೆ ಮತ್ತು ಅವರಿಂದ ಜನಗಳಿಗೆ ಮೋಸ ಮಾಡ್ತಾರೆ. ಸೊ ಇದರಿಂದ ಅವರು ಅಹಂಕಾರಿಗಳು ಕೂಡ ಆಗ್ತಾರೆ. ಇದರಿಂದ ಯಾವ ಪ್ರಯೋಜನವೂ ಅವರು ಪಡೆಯುವುದಿಲ್ಲ. ಸೊ 10 ಸಾಧನೆಗಳಿವೆ, ಆದರೆ ಅಡ್ಡಿ ಏನು ಇವುಗಳಿಗೆ? ಇಲ್ಲಿ ಪ್ರಹ್ಲಾದರು ಮೊದಲನೇದಾಗಿ ಈ ಯೋಗ ಮತ್ತು ಜ್ಞಾನ ತಪಸ್ಸುಗಳ ಪಟ್ಟಿ ಮಾಡ್ತಾರೆ. ಆದರೆ ಒಂದು ದೊಡ್ಡ ಅಡ್ಡಿ ಇದೆ ಈ ಯೋಗ ಜ್ಞಾನ ತಪಸ್ಸುಗಳಲ್ಲಿ. ಒಂದು ಅಡ್ಡಿ ಏನಂದ್ರೆ, ಅಜಿತೇಂದ್ರಿಯರು ಅಂದ್ರೆ ಇಂದ್ರಿಯಗಳನ್ನು ಜಯಿಸದೇ ಇದ್ದವರು, ಅವರು ಮೌನವಾಗಿದ್ದರೆ, ಕೃಷ್ಣ ಕಥೆಗೆ ಬಳಸದೆ ಹೋದರೆ ಅವರಿಗೆ ಭಗವಂತ ಬಾಯಿ ಕೊಟ್ಟಿರೋದೇ ವ್ಯರ್ಥ ಅಂತ ಹೇಳೋದು. ಅದು ನಾಲ್ಗೆ ಕೊಟ್ಟಿದ್ದಾನೆ ಭಗವಂತ, ಅದೇನೇ ಕೊಟ್ಟಿದ್ದಾನೆ, ಕೃಷ್ಣ ಪ್ರಜ್ಞೆ, ಕೃಷ್ಣನ ನಾಮಸ್ಮರಣೆ, ನಾಮ ಜಪವನ್ನು ಮಾಡಲಿಕ್ಕೆ ಕೊಟ್ಟಿದ್ದಾನೆ, ಕೃಷ್ಣನ ಬಗ್ಗೆ ಮಾತಾಡ್ಲಿಕ್ಕೆ ಕೊಟ್ಟಿದ್ದಾನೆ. ಆದರೆ ಅದನ್ನು ನಾವು ಬೇರೆ ವಿಷಯಗಳಿಗೆ ಬಳಸುವುದಕ್ಕಿಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಮೌನವಾಗಿರೋದೇ ಅಂಥವ್ರು ಮೌನವಾಗಿರೋದೇ ಒಳ್ಳೆಯದು, ಇಲ್ಲಾಂದ್ರೆ ಏನೇನೋ ಮಾತಾಡ್ತಾರೆ ಅಂತ. ಅದೇ ರೀತಿ ಶಾಸ್ತ್ರ ಪಾಠ ಅಂದ್ರೆ ಕೇವಲ ಶಾಸ್ತ್ರವನ್ನು ನಾವು ತಿಳಿದುಕೊಂಡು ಇನ್ನೊಬ್ಬರಿಗೆ ತಿಳಿಸಿಕೊಡ್ಲಿಕ್ಕೆ ಅದನ್ನು ಬಳಸ್ಕೊಳ್ಬೇಕು, ಮತ್ತು ಅದರಿಂದಾಗಿ ಇನ್ನೊಬ್ಬರ ತಾವು ಕೂಡ ಭಗವದ್ಧಾಮಕ್ಕೆ ಹೋಗುವ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೇಕು, ಮತ್ತು ಇನ್ನೊಬ್ಬರನ್ನು ಕೂಡ ಭಗವದ್ಧಾಮಕ್ಕೆ ಕಳಿಸಿಕೊಳ್ಳಲಿಕ್ಕೆ ಶ್ರೀಲ ಪ್ರಹ್ಲಾದ ಮಹಾರಾಜರು ಹೇಳಿದ್ದಂಗೆ. ಸೊ ಹೇಗೆ ಭಕ್ತರು ಇತರರ ಬಗ್ಗೆ ಕೂಡ ಯೋಚನೆ ಮಾಡ್ತಾರೆ, ಅವರೆಲ್ಲರನ್ನು ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗುವುದು ಹೇಗೆ ಅಂತ. ಸೊ ಆ ರೀತಿಯಾಗಿ ಅವರ ಶಾಸ್ತ್ರ ಪಾಠವನ್ನು ಅವರಿಗೆ ತಿಳಿಸ್ಕೊಡ್ಬೇಕು. ಸೊ ನಂತರ ತಪಸ್ಸು ಅಂದ್ರೆ, ಇಲ್ಲಿ ಕೃಷ್ಣನ ಸಂತೋಷಕ್ಕಾಗಿ ಆ ತಪಸ್ಸನ್ನು ಮಾಡದಿದ್ದರೆ ಅದು ಕೇವಲ ದೇಹ ಪೀಡೆ. ಸೊ ಅದು ಕೂತ್ಕೊಳ್ಳೋಕ್ಕೂ ಆಗೋಲ್ಲ ಸರಿಯಾಗಿ, ಒಂದು 5 ನಿಮಿಷಕ್ಕಿಂತ ಜಾಸ್ತಿ ಒಂದು ಕಡೆ ನಮಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ನಾವು ತಪಸ್ಸು ಕೃಷ್ಣನ ಪ್ರೀತಿಗಾಗಿ ಮಾಡಬೇಕು. ಮತ್ತು ಅದೇ ರೀತಿ ಜಪ ಕೂಡ ಅಷ್ಟೇ, ಮನಸ್ಸಿಲ್ಲದೆ ಮಾಡಿದ ಮನಸ್ಸು ಜಪ ಕೇವಲ ಶಬ್ದ ಅಷ್ಟೇ. ಸೊ ಭಗವಂತನಿಗೆ ಅದನ್ನು ಅರ್ಪಿಸುವ ಒಂದು ಮನಸ್ಸಿಲ್ಲದರೆ, ಸುಮ್ಮನೆ ಯಾಂತ್ರಿಕವಾಗಿ ನಾವು ಜಪವನ್ನು ಮಾಡ್ತಾ ಇದ್ರೆ ಅದು ಕೇವಲ ನಾವು ಶಬ್ದ ಮಾಡ್ತಾ ಇದೀವಿ ಅಷ್ಟೇ, ಅದರಿಂದ ಯಾರಿಗೂ ಸುಖ ಇಲ್ಲ. ನಂತರ ಇನ್ನೊಂದು ವಿಷಯ
ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ ದಾಂಭಿಕತೆಯ ಬಗ್ಗೆ ಮಾತಾಡ್ತಾರೆ, ಅಂದ್ರೆ ಅಹಂಕಾರ, ಇದೊಂದು ದೊಡ್ಡ ಅಪಾಯ. ಸೊ ಪ್ರಹ್ಲಾದರು ದಾಂಭಿಕಾನಾಂ ಎಂಬ ಪದವನ್ನು ಬಳಕೆ ಮಾಡ್ತಾರೆ ಇಲ್ಲಿ. ಇದರ ಅರ್ಥ ಏನು ಅಂದ್ರೆ, ಇಲ್ಲಿ ವ್ರತ ಏನ್ ಮಾಡ್ತಾರೆ ಅಂದ್ರೆ, ಇವರು ಜನಗಳಲ್ಲಿ ಗೌರವವನ್ನು ಪಡೆಯಲು ಮಾತ್ರ, ಅಂದ್ರೆ ಜನಗಳಿಗೆ ತೋರಿಸ್ಕೊಳ್ಳಿಕ್ಕೆ ಮಾತ್ರ. ಇದು ಯಾವ ಗುಣಕ್ಕೆ ಬರುತ್ತೆ? ಸತ್ವ ರಜೋ ತಮೋ ಗುಣಗಳಲ್ಲಿ ಯಾವ ಗುಣಕ್ಕೆ ಬರುತ್ತೆ ಇದು? ದಾಂಭಿಕಾನ ತಮೋಗುಣ. ತಮೋ ಗುಣಕ್ಕೆ ಬರುತ್ತೆ. ಸೊ ಇಲ್ಲಿ ರಜೋಗುಣದ ಒಂದು ಶೇಡ್ ಕೂಡ ಇರುತ್ತೆ ಅದರಲ್ಲಿ. ಸೊ ನಂತರ ಶಾಸ್ತ್ರವನ್ನು ವೃತ್ತಿಯಾಗಿ ಬೋಧಿಸುವಂಥದ್ದು, ಜಪವನ್ನು ಕೇವಲ ಹೆಸರು ಮಾಡ್ಕೊಳ್ಳಿಕ್ಕೆ ಮಾತ್ರ ಮಾಡುವುದು, ಇವುಗಳೆಲ್ಲ ಅಸಲಿ ಧರ್ಮಗಳಲ್ಲ, ಇವೆಲ್ಲ ನಾಟಕ ಮಾತ್ರ. ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ ಭಕ್ತಿ ಇಲ್ಲದಿದ್ರೆ ಇವೆಲ್ಲವೂ ಶೂನ್ಯ. ಸೊ ಶೀಲ ಪ್ರಭುಪಾದರು ತಮ್ಮ ಒಂದು ಇದರಲ್ಲಿ ಹೇಳ್ತಾರೆ, ಲೆಕ್ಚರಲ್ಲಿ, ಕೇವಲ ಮೌನ, ವ್ರತ, ಜ್ಞಾನ, ಯೋಗ ಇವುಗಳಿಂದ ಇಂದ್ರಿಯ ಜಯ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕೃಷ್ಣ ಭಕ್ತಿಯನ್ನು ಕೇಂದ್ರ ಬಿಂದುವನ್ನಾಗಿಟ್ಟುಕೊಳ್ಳದೇ ಇದ್ರೆ ಇವೆಲ್ಲವೂ ನಾಟಕ ಮತ್ತು ಉಪಜೀವಿಕೆಗಳು ಅಷ್ಟೇ, ಅವುಗಳಿಂದ ಯಾವ ಸುಖವೂ ಇಲ್ಲ. ಸೊ ಅದೇ ರೀತಿ ಭಗವಂತ ಭಗವದ್ಗೀತೆಯ 6ನೇ ಅಧ್ಯಾಯದ 47ನೇ ಶ್ಲೋಕದಲ್ಲಿ ಹೇಳ್ತಾನೆ, ಯೋಗೀನಾಮಪಿ ಸರ್ವೇಷಾಂ ಮಧ್ಯೆ ತಾನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಸರ್ವಯೋಗಿಗಳಲ್ಲೂ ಶ್ರೇಷ್ಠವಾದ ಯೋಗಿ ಯಾರು? ಅವನು ಯಾರು ನನ್ನನ್ನು ಶ್ರದ್ಧೆಯಿಂದ ನನ್ನನ್ನು ಭಜಿಸುವವನು ಅವನೇ ಶ್ರೇಷ್ಠ. ಇದು ನನ್ನ ಮತ. ಯುಕ್ತತಮೋ ಮತ, ಸಮೇ ಯುಕ್ತತಮೋ ಮತ ಅಂದ್ರೆ ನನ್ನ ಮತ, ಅಂದ್ರೆ ಭಗವಂತನ ಅಭಿಪ್ರಾಯ, ಭಗವಂತನೇ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಇಲ್ಲಿ ಮೌನ ಅಂದ್ರೆ ಕೇವಲ ಮಾತಾಡದೆ ಸುಮ್ಮನೆ ಕೂತ್ಕೊಳ್ಳೋದು ಅಲ್ಲ, ಹರಿಯ ಬಗ್ಗೆ ಮಾತಾಡೋದು, ಅಂದ್ರೆ ಕೃಷ್ಣನ ಲೀಲೆಗಳ ಬಗ್ಗೆ ಮಾತನಾಡುವಂಥದ್ದು. ಜಪ ಅಂದ್ರೆ ಕೇವಲ ಸಂಖ್ಯೆಗಲ್ಲ, 16 ಸುತ್ತು ಆಯ್ತು, ನಾವೇನ್ ಮಾಡ್ತಾ ಇದೀವಿ, ನಾವು ಮಾಡ್ತಾ ಇರೋದು ಮಾಲೆಯನ್ನು ಜಪ ಮಾಡ್ತಾ ಇದ್ವಿ. ನಾವು ಮಾಡಬೇಕಾಗಿರೋದು ನಾಮ ಜಪವನ್ನು. ಪ್ರಭುಜಿ ಕೇಳಿಸ್ತಾ ಇಲ್ಲ. ಹರೇ ಕೃಷ್ಣ. ಪ್ರಭುಜಿ ಕೇಳಿಸ್ತಾ ಇಲ್ಲ. ಹರೇ ಕೃಷ್ಣ, ಕೇಳಿಸ್ತಾ ಇದೆಯಾ? ಇಷ್ಟೊತ್ತು ಈಗ ಕೇಳಿಸ್ತಿಲ್ಲ ಕೇಳಿಸ್ತಾ ಪ್ರಭುಜಿ. ಇವಾಗ ಕೇಳಿಸ್ತಾ ಇದೆ. ಹ್ಮ್. ಈಗ ಕೇಳಿಸ್ತಾ ಇದೆಯಲ್ಲ ಸರಿಯಾಗಿ? ಹಾ ಹೌದು ಗುರುಜಿ. ಪ್ರಭುಜಿ. ಮತ್ತೊಮ್ಮೆ ಸ್ಕ್ರೀನ್ ಶೇರ್ ಮಾಡ್ತಾನೆ, ಸ್ಕ್ರೀನ್ ಶೇರ್ ಡಿಸ್ಕನೆಕ್ಟ್ ಆಗುತ್ತೆ. ಪ್ರಭುಜಿ ನೀವು ಹೋಸ್ಟ್ ಇಲ್ಲ, ಈಗ ಕಾಂತವಾಣಿ ಮಾತಾಜಿ ಹೋಸ್ಟ್ ಇದ್ದಾರೆ. ಹೌದಾ? ನಾನು ಅವ್ರನ್ನ ಹೋಸ್ಟ್ ಮಾಡಿದ್ದೆ, ಕೋ ಹೋಸ್ಟ್ ಮಾಡಿದ್ದೆ. ಕಾಂತಮಣಿ ಮಾತಾಜಿ ನನ್ನ ಹೋಸ್ಟ್ ಮಾಡ್ತೀರಾ ವಾಪಸ್? ಮಾಡ್ತೀನಿ ಪ್ರಭುಜಿ, ಅದ್ ಹೆಂಗೆ ಅಂತ ಗೊತ್ತಾಗ್ತಿಲ್ಲ. ಅಲ್ಲಿ ಕ್ಲಿಕ್ ಮಾಡಿ, ಅಲ್ಲಿ ಹೋಸ್ಟ್ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಹೋಸ್ಟ್ ಇದು ಯಾರಿಗ್ ಮಾಡ್ಬೇಕು ಪ್ರಭುಜಿ? ನನಗೆ ಮಾಡಿ. ರೈಸ್ ಹ್ಯಾಂಡ್ ಅಂತ ಇದೆ, ಆಮೇಲೆ ರಿಮೇನ್ ಇದೆ, ರೀನೇಮ್ ಅಂತ ಇದೆ. ರೈಸ್ ಹ್ಯಾಂಡ್ ಮಾಡಕ್ಕೆ ಇಬ್ಬರಿಗೆ ಕೋ ಹೋಸ್ಟ್ ಮಾಡಿದ್ನಲ್ಲ ನಾನು, ಈ ತರ ಡಿಸ್ಕನೆಕ್ಟ್ ಆದ್ರೆ ಇರ್ಲಿ ಅಂದ್ಬಿಟ್ಟು ಇನ್ನೊಬ್ಬರಿಗೆ ಹೋಸ್ಟ್ ಮಾಡಿದ್ದೆ ನಾನು. ಅದೇ ರೇಖಾ ಬಂಗಾರ ಮತ್ತೆ ಕಾಂತಮಣಿ ಮಾತಾಜಿ ಇಬ್ರಿಗೆ ಮಾಡಿದೀರಾ? ರೇಖಾ ಮಾತಾಜಿ ನಿಮ್ಗೆ ಬರುತ್ತಾ ಹೇಗ್ ಮಾಡೋದು ಹೋಸ್ಟ್ ವಾಪಸ್ ಕೊಡೋದು ನನಗೆ? ಹೋಸ್ಟ್ ಅವರು ನೇಮ್ ಅಲ್ಲಿ ಪ್ರೆಸ್ ಮಾಡಿ ಮಾತಾಜಿ, ಪ್ರಭುಜಿ ಅವರು ನೇಮ್ ಅಲ್ಲಿ ಪ್ರೆಸ್ ಮಾಡಿ ಹೋಸ್ಟ್ ಮಾಡಿ ಮಾತಾಜಿ. ಮಾತಾಜಿ ಕಾಂತಮಣಿ ಮಾತಾಜಿ ಶಶಿಕುಮಾರ್ ಪ್ರಭುಜಿ ನೇಮ್ ಅಲ್ಲಿ ಪ್ರೆಸ್ ಮಾಡಿ. ಬಂತ ಪ್ರಭುಜಿ? ಬಂತು, ಈಗ ಬಂತು. ಈಗ ಸ್ಕ್ರೀನ್ ಶೇರ್ ಮಾಡ್ತಾನೆ. ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಅನ್ಸುತ್ತೆ. ಸೊ ಯಾರು ಫಸ್ಟ್ ಬಂದಿರ್ತಾರ ಅವ್ರ ಹೆಸರಿಗೆ ನಾನು ಶೇರ್ ಇದು ಕೊಟ್ಬಿಟ್ಟಿರ್ತೇನೆ, ಪೋಸ್ಟ್. ಈ ತರ ಮಿಸ್ ಆದ್ರೆ ಸಿಗತ್ತೆ. ಈಗ ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ಲ? ಕಾಣಿಸ್ತಿದೆ. ಕಾಣಿಸ್ತಿದೆ. ಓಕೆ. ಸೊ ನಿಮ್ಗೆ ಎಲ್ಲಿಂದ ಮಿಸ್ ಆಯ್ತು ಅಂತ ಗೊತ್ತಿಲ್ಲ ನನಗೆ.
ನೀವು ಶೀಲ ಮಣಿ ಜಪ ಮಣಿ ಇದು ಹೇಳಿದ್ರು ಪ್ರಭುಜಿ, ಜಪ ಹೌದಾ? ಖಾಲಿ ಮಣಿಯಲ್ಲಿ ಮಾಡುದಲ್ಲ, ನಾವು ನಾಮ ಜಪ ಮಾಡ್ಬೇಕಂತ ನಾಮ ಅಲ್ಲಿ ಜಪ, ಅಷ್ಟೇ ಮಣಿ ಕೇಳಿದ್ರು. ಮಣಿ ಜಪ ಮಾಡುವುದಲ್ಲ, ನಾವು ನಾಮ ಜಪವನ್ನು ಮಾಡಬೇಕು. ಅಂದ್ರೆ ನಾಮದ ಮೇಲೆ, ಕೃಷ್ಣನ ನಾಮದ ಮೇಲೆ ನಮ್ಮ ಮನಸ್ಸಿರಬೇಕು. ನಾವು ಜಪ ಸುತ್ತಾ ಇರೋದ್ರ ಮೇಲೆಲ್ಲ ಮನಸ್ಸಿರ್ಬೇಕಾಗಿರೋದು. ಅದು ಜಪ ಸುತ್ತೋದು ಬೇರೆ, ಒಂದು ಕೌಂಟ್ ಇರ್ಲಿ ಅಂತ ಅಷ್ಟೇ ಅಲ್ಲ, ಆದ್ರೆ ನಮ್ಮ ಕಂಪ್ಲೀಟ್ ಮನಸ್ಸು ಅದ್ರ ಮೇಲೆ ಇರುತ್ತೆ. ಸೊ ಈ ರೀತಿಯಾಗಿ ನಂತರ ಮುಂದಿನದ್ದೇನು ಅಂದ್ರೆ ತಪಸ್ಸು. ಇದು ಕೇವಲ ದೇಹಕ್ಕೆ ತೊಂದರೆ ಕೊಡುವುದಲ್ಲ. ಈ ತಪಸ್ಸು ಅಂದ್ರೆ ಗುರು ಮತ್ತು ಕೃಷ್ಣನ ಸೇವೆಗೆ ಆ ದೇಹವನ್ನು ಬಳಸ್ಕೋಬೇಕು. ಸೊ ಅದನ್ನ ತಪಸ್ಸು ಅಂತಾರೆ. ಅದೇ ತರ ಏಕಾಂತ ಅಂದ್ರೆ ಎಲ್ಲೋ ದೂರ ಹೋಗಿ ಹಿಮಾಲಯದಲ್ಲಿ ಕೂತ್ಕೊಂಡು, ಅಥವಾ ಇದು ಅಡವಿಯಲ್ಲಿ ಕೂತ್ಕೊಂಡು, ಮರದ ಕೆಳಗೆ ಅಥವಾ ಮರದ ಮೇಲೆ ಕೂತ್ಕೊಂಡು ದೂರ ಇರುವುದು, ಅದಲ್ಲ ಏಕಾಂತ. ಏಕಾಂತ ಅಂದ್ರೆ ಕೃಷ್ಣನ ಚಿಂತನೆಗೆ ಸಮೀಪದಲ್ಲಿರಬೇಕು, ಅದು ಏಕಾಂತ ಅಂತ ಹೇಳ್ತಾರೆ. ಅದು ಕೃಷ್ಣ ಪ್ರಜ್ಞೆಯಲ್ಲಿ ಏಕಾಂತದ ಅರ್ಥ ಏನು ಅಂದ್ರೆ ಕೃಷ್ಣ ಪ್ರಜ್ಞೆಗೆ ಸಮೀಪದಲ್ಲಿರುವುದು. ಸೊ ಆಚಾರ್ಯರು ಹೇಳ್ತಾರೆ ಅಂದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಏನ್ ಹೇಳ್ತಾರೆ ಅಂದ್ರೆ, ಹರಿಭಕ್ತಿ ಇಲ್ಲದೆ ಮಾಡಿದ ವ್ರತ, ತಪಸ್ಸು, ಅಧ್ಯಯನ ಇವೆಲ್ಲವೂ ಕೂಡ ಡಾಂಬಿಕತೆ ಅಂತ ಹೇಳ್ತಾರೆ. ಅದೇ ರೀತಿ ಶೀಲ ಪ್ರಭುಪಾದರು ತಮ್ಮ ಒಂದು ಉಪನ್ಯಾಸದಲ್ಲಿ ಹೇಳ್ತಾರೆ, ಇಂದ್ರಿಯ ವಿಜಯವಿಲ್ಲದೆ ಯೋಗ ಸಾಧ್ಯವಿಲ್ಲ. ಕೇವಲ ಸಮಾಧಿಯಲ್ಲಿ ಕುಳಿತುಕೊಂಡ್ರು ಏನು ಉಪಯೋಗ ಇಲ್ಲ. ಸೊ ನಾವು ಈ ರೀತಿ ಪ್ರಹ್ಲಾದ ಮಹಾರಾಜರು ಏನ್ ಹೇಳ್ತಾರೆ ಅಂದ್ರೆ, ಈ 10 ಸಾಧನೆಗಳೇನು ಅದ್ರ ಲಿಸ್ಟ್ ಔಟ್ ಮಾಡಿದ್ದಾರೆ, ಇವೆಲ್ಲ ಭಕ್ತಿಗೆ ಯಾವಾಗ ಸಹಾಯವಾಗುತ್ತೆ, ನಮಗೆ ಇವೆಲ್ಲವನ್ನು ನಾವು ಭಕ್ತಿಯನ್ನು ಕೇಂದ್ರವಾಗಿ ಇಟ್ಕೊಂಡು ಮಾಡಿದ್ರೆ ಅವಾಗ ಮಾತ್ರ ಇವೆಲ್ಲವೂ ಸಹಾಯಯುತವಾಗುತ್ತೆ, ಇಲ್ಲ ಅಂದ್ರೆ ಏನು ಸುಖವಿಲ್ಲ. ಅದೇ ರೀತಿ ಇಂದ್ರಿಯ ಜಯವಿಲ್ಲದವರು ಕೂಡ ಮಾಡಿದರೆ, ಈ 10 ಸಾಧನೆಗಳು ಮಾಡಿದ್ರೆ ಅವರು ಕೇವಲ ಅದನ್ನ ಉದ್ಯೋಗದ ಬಳಸ್ಕೋತಾರೆ, ಇಲ್ಲ ದಾಂಭಿಕತೆಗಾಗಿ ಬಳಸ್ಕೊಳ್ತಾರೆ. ಸೊ ಅದರಿಂದ ನಿಜವಾದ ಮೋಕ್ಷ ಮಾರ್ಗ ಅಂದ್ರೆ ಏನು? ಕೃಷ್ಣನ ಭಕ್ತಿಯನ್ನು ಮಾಡುವಂಥದ್ದು. ಸೊ ಇದನ್ನ ನಿಜವಾದ ಮೋಕ್ಷ ಮಾರ್ಗ ಅಂತ ಶೀಲ ಪ್ರಭುಪಾದ ಇಲ್ಲಿ ವ್ಯಾಖ್ಯಾನದಲ್ಲಿ ಕೊಟ್ಟಿದ್ದಾರೆ. ಸೊ ನಂತರ ಇಲ್ಲಿ 6.115 ಹೇಳ್ದಂಗೆ, ಕೇಚಿತ್ ಕೇವಲಿಯ ಭಕ್ತಿಯ ವಾಸುದೇವ ಪರಾಯಣ ಅಗಂ ದುಂದ್ವಂತಿ ಕಾರ್ತ್ಯೇನ ನಿಹಾರಮಿವ ಭಾಸ್ಕರ. ಸೊ ಈ ರೀತಿಯಾಗಿ ಅಮಿಶ್ರಿತವು ಸಂಪೂರ್ಣವಾಗಿರಬೇಕು, ಮಿಶ್ರಿತ ಇರಬಾರ್ದು, ಅಮಿಶ್ರಿತವಾಗಿರಬೇಕು. ಅದು ಈ ರೀತಿಯಾಗಿ ಕೃಷ್ಣ ಭಕ್ತಿ ಸೇವೆಯನ್ನು ಬೆಳೆಸಿಕೊಂಡಿರುವ ಅತಿ ವಿರಳವಾದ ಮನುಷ್ಯ ಮಾತ್ರ ಪಾಪವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ. ಮಿಶ್ರಿತ ಅಂದ್ರೇನು ಪ್ರಭುಜಿ? ಅಮಿಶ್ರಿತ ಅಂದ್ರೆ? ಮಿಶ್ರಿತ ಅಂದ್ರೆ ಮಿಕ್ಸ್ಡ್. ಮಿಶ್ರಿತ ಗೊತ್ತಲ್ಲ, ಎಲ್ಲ ಮಿಶ್ರವಾಗಿರೋದು. ಅಮಿಶ್ರಿತ ಅಂದ್ರೆ ಮಿಶ್ರಿತಕ್ಕೆ ಆಪೋಸಿಟ್. ಸರಿ, ಕೃಷ್ಣ ಭಕ್ತಿಲಿ ಮಿಶ್ರಿತ ಯಾವ್ದಿರುತ್ತೆ? ಮಿಶ್ರ ಭಕ್ತಿಯನ್ನು ಮಾಡೋದು. ಮಿಶ್ರ ಭಕ್ತಿ ಅಂದ್ರೆ ಸ್ವಲ್ಪ ಯೋಗ ಮಾಡ್ತೀನಿ, ಸ್ವಲ್ಪ ಭಕ್ತಿ ಮಾಡ್ತೀನಿ, ಈ ರೀತಿಯಾಗಿ. ಸರಿ ಸರಿ. ಅದು ಭಾಗವತದ ಮೊದಲನೇ ಸ್ಕಂದದಲ್ಲಿ ಬರುತ್ತೆ. ಸೊ ಅಲ್ಲಿ ಹೇಳ್ತಾರೆ ಯೋಗ ಮಿಶ್ರಿತ ಭಕ್ತಿ ಅಂತ ಹೇಳ್ತಾರೆ, ಅಥವಾ ಕರ್ಮ ಮಿಶ್ರಿತ ಭಕ್ತಿ ಅಂತ ಹೇಳ್ತಾರೆ. ಸೊ ಅಂದ್ರೆ ಕರ್ಮವನ್ನು ಮಾಡ್ತೀನಿ, ಸ್ವಲ್ಪ ಭಕ್ತಿ ಅಂದ್ರೆ ಒಂದು ಬೆಳಗಿನ ಸಂಜೆವರು ಕೆಲಸ ಮಾಡ್ತೀನಿ, ಆಮೇಲೆ ಭಕ್ತಿ ಮಾಡ್ತೀನಿ, ಅದು ಕರ್ಮ ಮಿಶ್ರಿತ ಭಕ್ತಿ ಆಗುತ್ತೆ. ಅದೇ ರೀತಿ ಯೋಗ ಮಿಶ್ರಿತ ಭಕ್ತಿ, ಈ ಯೋಗಗಳಲ್ಲಿ 10 ವಿಧಾನಗಳನ್ನು ಹಿಂದಿನ ಇದರಲ್ಲಿ ನೋಡಿದ್ವಿ ನಾವು ಅಲ್ವಾ. ಆ 10 ವಿಧಾನದಲ್ಲಿ ಯಾವುದೋ ಒಂದು ವಿಧಾನವನ್ನು ಮಾಡುವುದು, ನಂತರ ಯೋಗವನ್ನು ಮಾಡುವುದು, ಧ್ಯಾನವನ್ನು ಮಾಡುವುದು, ಆಮೇಲೆ ಭಕ್ತಿಯನ್ನು ಕೂಡ ಮಾಡುವುದು. ಸೊ ಶೀಲ ಪ್ರಭುಪಾದರು ಹೇಳ್ತಾರೆ, ಅಂತಹ ಧ್ಯಾನದಿಂದ ಏನು ಪ್ರಯೋಜನ ಇಲ್ಲ. ಯಾವ ಧ್ಯಾನ ಶ್ರೀಕೃಷ್ಣನ ಧ್ಯಾನ ಇಲ್ವೋ ಅಂತಹ ಧ್ಯಾನದಿಂದ ಏನು ಸುಖವಿಲ್ಲ. ಅಂದ್ರೆ ಕೆಲವರು ಈ ಮಾಯಾವಾದಿಗಳು ಹೇಳ್ತಾರೆ, ನಿಮಗೆ ಒಂದು ವೈಟ್ ಲೈಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದು ನಿಮ್ಮ ತಲೆಯ ಮೂಲಕ ನಿಮ್ಮ ದೇಹದಲ್ಲಿ ಎಲ್ಲ ಪ್ರಸರಿಸ್ತಾ ಇದೆ ಅಂತ ತಿಳ್ಕೊಳ್ಳಿ, ಆಮೇಲೆ ಆ ವೈಟ್ ಲೈಟ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ. ಸೊ ಈ ರೀತಿಯಾಗಿ ಹೇಳ್ಕೊಡ್ತಾರೆ ಧ್ಯಾನ ಮಾಡುವುದು ಹೇಗೆ ಅಂದ್ಬಿಟ್ಟು. ಅಂತಹ ಧ್ಯಾನದಿಂದ ಏನು ಸುಖ ಇಲ್ಲ, ಅದರಿಂದ ನಿದ್ದೆ ಬರುತ್ತೆ ಅಷ್ಟೇ, ಇನ್ನೇನು ಬರೋದಿಲ್ಲ. ಒಂದು 10 ನಿಮಿಷ ಅದು ನಿಮ್ಗೆ ವೈಟ್ ಲೈಟ್ ಕಾಣ್ತಾ ಇರುತ್ತೆ, 11ನೇ ನಿಮಿಷ ನೀವು ಗೊರಕೆ ಹೊಡಿತಾ ಇರ್ತೀರ, ಅದೇ ಆಗೋದು ಕೊನೆಗೆ. ಸೊ ಆದ್ರಿಂದ ಸಂಪೂರ್ಣಿತವಾಗಿ ಅಮಿಶ್ರಿತ ಅಂದ್ರೆ ಮಿಶ್ರಿತ ಇರಬಾರ್ದು. ಅಮಿಶ್ರಿತ ಅಂದ್ರೆ ಪ್ಯೂರ್ ಆಗಿರ್ಬೇಕು, ಪ್ಯೂರ್ ಆದ ಭಕ್ತಿ, ಕೇವಲ ಭಕ್ತಿ ಸೇವೆಯನ್ನು ಮಾಡಿದ್ರೆ ಸಾಕು. ಸೊ ಇಲ್ಲಿ ಉದಾಹರಣೆಗೆ ಮೌನ ಅಂದ್ರೆ ವ್ಯಕ್ತಿಯು ಮಾತನಾಡುವುದೇ ನಿಲ್ಲಿಸುವುದು ಅಂತ ಅಲ್ಲ. ನಾಲ್ಗೆ ಇರುವುದು ಭಗವಂತ ನಾಲ್ಗೆ ಕೊಟ್ಟಿರೋದೇ ಮಾತಾಡ್ಲಿಕ್ಕೆ, ಆದ್ರೆ ಆಡಂಬರವನ್ನು ಮೆರೆಯುವುದಕ್ಕಲ್ಲ, ನಮ್ಮ ಬಗ್ಗೆ ಹೇಳಿಕೊಳ್ಳುವುದಕ್ಕಲ್ಲ. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇದೆಲ್ಲ ಮಾಡ್ತಾರೆ, ಇದೆಲ್ಲ ನಾವು ನೋಡಿರ್ಬೋದು, ನಾನು ಸುಮಾರು ನೋಡಿದ್ದೇನೆ. ವಾರದಲ್ಲಿ ಒಂದ್ ದಿವಸ ಅವ್ರು ಮೌನವಾಗಿ ಇರ್ತಾರೆ, ಅವ್ರೊಂದು ಬೋರ್ಡ್ ಬರ್ದಿಟ್ಕೊಳ್ತಾರೆ, ಅದನ್ನ ಕುತ್ತಿಗೆ ಹಾಕೊಂಡು ಓಡಾಡ್ತಾ ಇರ್ತಾರೆ. ಅಂದ್ರೆ ನಾನ್ ಮಾತಾಡಲ್ಲ ಇವತ್ತು ಅಂದ್ಬಿಟ್ಟು. ಇಲ್ಲ ಅಂದ್ರೆ ಟೇಬಲ್ ಮೇಲೆ ಇಟ್ಟಿರ್ತಾರೆ, ನೀವೇನಾದ್ರೂ ಮಾತಾಡಿದ್ರೆ ಆ ಟೇಬಲ್ ಮೇಲೆ ನಿಮ್ಗೆ ಬೋರ್ಡ್ ತೋರಿಸ್ತಾರೆ. ಇಂಥವರೆಲ್ಲ ಜನಗಳಿದ್ದಾರೆ.
ಸೊ ಆದರೆ ಅಂತಹ ಮೌನವನ್ನು ಆಚರಿಸುವುದು ಏನು ಸುಖವಿಲ್ಲ. ಅದರ್ಶಿ ಪ್ರಭುಪಾದ್ರು ಹೇಳ್ತಾರೆ, ಅಂತವ್ರು ಏನು ಗೊತ್ತಿಲ್ಲದೆ ಇರೋರು ಸುಮ್ಮನೆ ಕಪ ಕಪ ಅಂತ ಕಪ್ಪೆಗಳಂತೆ ಒಟಕುಟ್ಟುತ್ತಲೇ ಇರೋ ಬದಲು ಅದ್ರ ಬದಲು ಬಾಯಿ ಮುಚ್ಕೊಂಡಿರೋದೇ ಒಳ್ಳೆಯವರು ಅಂತವ್ರು ಅಂತ ಹೇಳ್ತಾರೆ. ಸೊ ಅದೇ ರೀತಿ ಈ ವಾಚೋ ವೇಗಂ ಅನ್ನೋದರ ಬಗ್ಗೆ ಕೂಡ ಗೋಸ್ವಾಮಿಯವರು ಹೇಳ್ತಾರೆ. ವಾಚೋ ವೇಗಂ ಇದು ಉಪದೇಶಾಮೃತ ಮೊದಲನೇ ಮಂತ್ರ. ಯಾರಿಗಾರು ನೆನಪಿದೆಯಾ ಉಪದೇಶಾಮೃತ? ವಾಚೋ ವೇಗಂ ಮನಸಃ ಕ್ರೋತಾ ವೇಗಂ ಜಿಹ್ವಾ ವೇಗಂ ಉದರೋ ಉಪಸ್ಥ ವೇಗಂ ಏತಾನ್ ವೇಗಾನ್ಯೋ ವಿಷಯೇತ ಧೀರಃ ಸರ್ವಾಮತೀಯಂ ಪ್ರತಿವೀಂಸನ ಶಿಷ್ಯಾತ್ ಅಂತ ಹೇಳಿ. ಸೊ ಯಾರು ಮಾತಿನ ಚಾಪಲ್ಯವನ್ನು, ಚಿತ್ತ ಚಾಂಚಲ್ಯಗಳನ್ನು, ಕೋಪದ ಕೆಲಸಗಳನ್ನು, ನಾಲಿಗೆ ಚಪ್ಪಲಗಳನ್ನು, ಹೊಟ್ಟೆಯ ಮತ್ತು ಜನನಾಂಗಗಳ ಪ್ರಚೋದನೆಗಳನ್ನು ಯಾರು ನಿಗ್ರಹಿಸಬಲ್ತಾರೆ, ಅಂತಹ ಸಂಯಮಿಯು ಪ್ರಪಂಚಾದ್ಯಂತ ಶಿಷ್ಯರನ್ನು ತಯಾರು ಮಾಡಲಿಕ್ಕೆ ಅರ್ಹನಾಗಿದ್ದಾನೆ ಅಂದ್ಬಿಟ್ಟು ಅದನ್ನು ವಾಚೋ ವೇಗಂ ಅಂತಾರೆ. ಅಂದ್ರೆ ಬಾಯಿಯನ್ನು ಕಂಟ್ರೋಲ್ ಮಾಡಬೇಕು. ತುಂಬಾ ದೊಡ್ಡದಿದು, ತುಂಬಾ ಕಷ್ಟಕರವಾದ ಕೆಲಸ ಬಾಯಿಯನ್ನು ಕಂಟ್ರೋಲ್ ಮಾಡೋದು. ಸೊ ಇದು ನಾವು ಇದ್ರಲ್ಲಿ ಕೂಡ ಹೇಳ್ತೇವೆ. ನಾವು ಪ್ರಸಾದ ಸ್ವೀಕರಣೆ ಮಂತ್ರ ಇದೆಯಲ್ಲ, ಯಾರಾದ್ರೂ ನೆನಪಿದೆಯಾ ಪ್ರಸಾದ ಸ್ವೀಕರಣೆ ಮಂತ್ರ? ಯಾರು ನೆನಪಿಲ್ವಾ? ಪ್ರಸಾದ ಸ್ವೀಕರಣೆ ಮಂತ್ರ ಯಾರಿಗೂ ನೆನಪಿಲ್ವಾ? ಎಲ್ರು ಪ್ರಸಾದ ಸ್ವೀಕರಿಸ್ತಾರಲ್ವಾ? ಪ್ರಸಾದ ಸೇವೆಯ ಮಂತ್ರ ಇದೆಯಲ್ಲ, ಶರೀರ ವಿದ್ಯಾ ಜಾಲ್ ಜಡೇಂದ್ರಿಯ ತಾಯಿ ಕಾಲ್ ಜೀವೆ ಪೇಲೆ ವಿಷಯ ಸಾಗರೆ ತಾರಾ ಮಧ್ಯ ಜಿಹ್ವಾತಿ. ಅಂದ್ರೆ ಇಲ್ಲಿ ಜಿಹ್ವಾ ಅಂದ್ರೆ ನಾಲಿಗೆ. ತಾರಾ ಮಧ್ಯ ಜಿಹ್ವಾತಿ ಲೋಭೋ ಮೋಹಿಸು ದುರ್ಮತಿ ತಾಕೆ ಜೇತ ಕಠಿಣ ಸಂಸಾರೆ. ಈ ಬಾಯಿ ಏನಿದೆ, ನಾಲಿಗೆ, ಇದು ತುಂಬಾ ಕೆಟ್ಟದಾದ ವಸ್ತು. ಇದು ಭೌತ ಇಂದ್ರಿಯ ಶೋಷಣೆ ಎಂಬ ಮಹಾಸಾಗರಕ್ಕೆ ಇದು ಎಸೀತದೆ. ಸೊ ಇಂದ್ರಿಯಗಳಲ್ಲಿ ನಾಲಿಗೆ ಬಹುದೊಡ್ಡ ದುರಾಶೆ ಉಳ್ಳದ್ದು. ಈ ನಾಲಿಗೆಯನ್ನು ತೋಟಿಲಿ ಇಟ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಇದನ್ನು. ಸೊ ಆದ್ರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಶಿಲ ರೂಪ ಗೋಸ್ವಾಮಿ ಹೇಳ್ತಾರೆ, ವಾಚೋ ವೇಗಂ, ಮೊದಲು ಬಾಯನ್ನು ಕಂಟ್ರೋಲ್ ಮಾಡಬೇಕು. ಸೊ ಅದರಿಂದ ಏನಾದ್ರೂ ಹೇಳಬೇಕು ಅಂತ ಬಯಸುವ ವ್ಯಕ್ತಿ ತಾನೊಬ್ಬ ದೊಡ್ಡ ಭಾಷಣಕಾರಗಳಂತೆ ತೋರಿಸ್ಕೊಳ್ಬಹುದು. ಆದ್ರೆ ಅರ್ಥವಿಲ್ಲದ ಮಾತುಗಳನ್ನು ಹರಡುವುದಕ್ಕಿಂತ ಸುಮ್ಮನಿರುವುದು ಒಳ್ಳೆಯದು. ಅಂತಹ ವಟ ಗುಟ್ಟುವ ಬದಲು ಮಾಡಬೇಕಾಗಿರೋದೇನು? ಕೀರ್ತನೀಯ ಸದಾಹರಿ ಅಮಾನಿನ ಮಾನದೇನ ಕೀರ್ತನೀಯ ಸದಾಹರಿ. ಸೊ ಮಾನಾಪಮಾನಗಳ ಚಿಂತೆ ಮಾಡದೆ ಸದಾ ಭಗವಂತನ ಹರಿಯನ್ನು ಕೀರ್ತಿಸಬೇಕು ಅಂತ ಹೇಳಿ. ಸೊ ಅದರಿಂದ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ? ಮಾನೇನ ಅಪಮಾನೇನ ಕೀರ್ತನೀಯ ಸದಾಹರಿ, ಮಾನಿನ ಅಪಾನೇನ ಕೀರ್ತನೀಯ ಸದಾಹರಿ. ಯಾವಾಗ ಭಗವಂತನ ಒಂದು ನಾಮ ಪ್ರಸರಣೆಯನ್ನು ನಾವು ಮಾಡ್ತಾ ಇರ್ಬೇಕು. ದಿನದ 24 ಗಂಟೆಗಳನ್ನು ಮಾಡ್ತಾ ಇರ್ಬೇಕು. ಅದೇ ರೀತಿ ಕೃಷ್ಣ ಮಂತ್ರವನ್ನು ಮೌನವಾಗಿ ಏಕಾಂತ ಸ್ಥಳದಲ್ಲಿ ಕುಳಿತು ಜಪಿಸಲು ಕೂಡ ಅದು ಸರಿಯಲ್ಲ. ಸೊ ಆದ್ರೆ ನಾವು ಏನು ತಿಳ್ಕೊಂಡಿದ್ದೇವೆ, ನಾವು ಬೋಧನಾ ಕಾರ್ಯದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಮತ್ತು ಭಕ್ತರಲ್ಲದವರೊಂದಿಗೆ ಒಂದೇ ಸಮನೆ ಮಾತನಾಡುತ್ತಿರುವುದರಿಂದ ನಾವು ಈ ಗುಣತ್ರಯಗಳ ಪ್ರಭಾವವನ್ನು ಕಾಟುವುದು ಕಷ್ಟ ಆಗುತ್ತೆ. ಗುಣತ್ರಯಗಳು ಅಂದ್ರೆ ಸತ್ವ ರಜಸ್ ತಮೋ ಗುಣಗಳು. ಈ 3 ಗುಣಗಳನ್ನು ಗುಣತ್ರಯಗಳು ಅಂತಾರೆ. ಈ ಪ್ರಭಾವವನ್ನು ದಾಟ್ಲಿಕ್ಕೆ ಕೂಡ ನಮಗೆ ಕಷ್ಟ ಆಗುತ್ತೆ. ಅದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಪ್ರಗತಿಯನ್ನು ಸಾಧಿಸದೇ ಇದ್ರೆ ದಿನದ 24 ಗಂಟೆಯು ದಿವ್ಯ ನಾಮವನ್ನು ಜಪಿಸುವ ಹೊರತು ಬೇರೆ ಕೆಲಸವಿರದ ಹರಿದಾಸ ಠಾಕೂರನ್ನು ಅನುಕರಿಸಲು ಹೋಗಬಾರ್ದು ಅಂತ ಹೇಳಿದ್ರು. ಸೊ ಯಾವಾಗ ನಮ್ಮಲ್ಲಿ ಕೃಷ್ಣನಲ್ಲಿ ಅತ್ಯಂತ ಪ್ರೀತಿ ಉಂಟಾಗುತ್ತೆ ಮತ್ತು 24 ಗಂಟೆಯು ದಿವ್ಯ ನಾಮವನ್ನು ನಾವು ಜಪಿಸುವಷ್ಟು ಪ್ರೀತಿಯನ್ನು ನಾವು ಎಲ್ಲಿವರೆಗೂ ನಾವು ಹೊಂದೋದಿಲ್ವೋ ಅಲ್ಲಿವರೆಗೂ ನಾವು ಹರಿದಾಸ ಠಾಕೂರನ್ನು ಅನುಕರಿಸಬಾರ್ದು. ಯಾಕಂದ್ರೆ ಅದು ನಾವು ಬಿದ್ದು ಹೋಗ್ತೇವೆ, ಅದು ಪತನಕ್ಕೆ ಹೋಗ್ತೇವೆ. ಅದರಿಂದ ಪ್ರಹ್ಲಾದ ಮಹಾರಾಜರು ಹೇಳ್ತಾರೆ, ಅಂತಹ ಸಾಧನೆಯನ್ನು ತಪ್ಪು ಅಂತ ಹೇಳಲ್ಲ, ಅದನ್ನು ಒಪ್ಕೋತಾನೆ. ಇದು ಆದ್ರೆ ಭಗವಂತನಿಗೆ ಸಕ್ರಿಯವಾಗಿ ಸೇವೆ ಸಲ್ಲಿಸದೆ ಅಂತಹ ಪ್ರಕ್ರಿಯೆಗಳಲ್ಲಿ ತೊಡಗಿದ್ದರೆ ಅವುಗಳಿಂದ ವಿಮುಕ್ತಿಗೊಳಿಸುವುದು ಸಾಮಾನ್ಯವಾಗಿ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇದು ಈ ಸ್ಟೇಟ್ಮೆಂಟ್ ನಮ್ಗೆಲ್ಲ ಅಪ್ಲಿಕಬಲ್ ಇಲ್ಲ, ಯಾಕಂದ್ರೆ ನಾವು ಆ ಹರಿದಾಸ್ ಠಾಕೂರರ ಲೆವೆಲ್ಗೆ ಹೋಗಿಲ್ಲ. ಸೊ ಹರಿದಾಸ್ ಠಾಕೂರ ಲೆವೆಲ್ ನಾವು ಹೋಗಾಗ ನೋಡೋಣ. ಅಲ್ಲಿವರೆಗೂ ಈ ಸ್ಟೇಟ್ಮೆಂಟ್ ನ ನಾವು ಅಷ್ಟು ಮನಸ್ಸಿಗೆ ಹಚ್ಚಿಕೊಳ್ಳದೆ ಇರೋದು ಒಳ್ಳೆಯದು. ಶ್ಲೋಕ 47ಕ್ಕೆ ಹೋಗೋಣ. ಯಾರಾದ್ರೂ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ? 46ನೇ ಶ್ಲೋಕ 46ನೇ ಶ್ಲೋಕಕ್ಕೆ. ಸರಿ, ಯಾರಿಗೂ ಏನಿಲ್ಲ ಅಂದ್ರೆ ಶ್ಲೋಕ 47ಕ್ಕೆ ಹೋಗೋಣ. ನಾನು ಫಸ್ಟ್ ಹೇಳ್ತೇನೆ, ಆಮೇಲೆ ರಿಪೀಟ್ ಮಾಡಿ. ರೂಪೇ ಇಮೇ ಸದಸತಿ ತವ ವೇದ ಸೃಷ್ಟೇ, ರೂಪೇ ಇಮೇ ಸದಸತಿ ತವ ವೇದ ಸೃಷ್ಟೇ,
ರೂಪೇ ಇಮೇ ಸದಸತಿ ತವ ವೇದ ಸೃಷ್ಟೇ ರೂಪೇ ಇಮೇ ಸದಸತಿ ತವ ವೇದ ಸೃಷ್ಟೇ ಬೀಜಾಂಕುರಾವಿವ ನ ಚಾನ್ಯದ ರೂಪಕಸ್ಯ ಚಾನ್ಯದ ರೂಪಕಸ್ಯ ಬೀಜಾಂಕುರಾವಿವ ನ ಚಾನ್ಯದ ರೂಪಕಸ್ಯ ಬೀಜಾಂಕುರವಿವ ನ ಚಾನ್ಯದ ರೂಪಕಸ್ಯ ಯುಕ್ತಾಃ ಸಮಕ್ಷಮುಭಯತ್ರ ವಿಚಕ್ಷಂತೆ ತ್ವಾಂ ಯುಕ್ತಾಃ ಸಮಕ್ಷಮುಭಯತ್ರ ವಿಚಕ್ಷಂತೆ ತ್ವಾಂ ಯುಕ್ತಾ ಸಮಕ್ಷಂ ಉಭಯತ್ರ ವಿಚಕ್ಷಂತೆ ತ್ವಾಂ ಯುಕ್ತಾಃ ಸಮಕ್ಷಮುಭಯತ್ರ ವಿಚಕ್ಷಂತೆ ತ್ವಾಂ ಯೋಗೇನ ವಹ್ನಿಮಿವ ದಾರುಶನಾನ್ಯತಃ ಸ್ಯಾತ್ ಯೋಗೇನ ವಹ್ನಿಮಿವ ಸ್ಯಾತ್ ಯೋಗೇನ ವಹ್ನಿಮಿವ ದಾರುಶನಾನ್ಯತಃ ಸ್ಯಾತ್ ಯೋಗೇನ ವಹ್ನಿಮಿವ ದಾರುಶನಾನ್ಯತಃ ಸ್ಯಾತ್ ರೂಪೇ ಇಮೇ ಸದಸತಿ ತವ ವೇದ ಸೃಷ್ಟೇ ರೂಪೇ ಇಮೇ ಸದಸತಿ ತವ ವೇದ ಸೃಷ್ಟೇ ಬೀಜಾಂಕುರ ಇವ ನ ಚಾನ್ಯದ ರೂಪಕಸ್ಯ ಬೀಜಾಂಕುರವಿವ ನ ಚಾನ್ಯದ ರೂಪಕಸ್ಯ ಯುಕ್ತಾಃ ಸಮಕ್ಷಮುಭಯತ್ರ ವಿಚಕ್ಷಂತೆ ತ್ವಾಂ ಯುಕ್ತಾಃ ಸಮಕ್ಷಮುಭಯತ್ರ ವಿಚಕ್ಷಂತೆ ತ್ವಾಂ ಯೋಗೇನ ವಹ್ನಿಮಿವ ದಾರುಶನಾನ್ಯತಃ ಸ್ಯಾತ್ ಯೋಗೇನ ವಹ್ನಿಮಿವ ದಾರುಶನಾನ್ಯತಃ ಸ್ಯಾತ್ ವರ್ಡ್ ಮೀನಿಂಗ್ ನೋಡೋಣ. ರೂಪೇ ರೂಪಗಳೆಂದು, ರೂಪಗಳೆಂದು, ಇಮೆ ಇವೆರಡು, ಇಮೆ ಇವೆರಡು, ಸತ್ ಅಸತಿ ಕಾರ್ಯ ಮತ್ತು ಕಾರಣಗಳು, ಸತ್ ಅಸತಿ ಕಾರ್ಯ ಮತ್ತು ಕಾರಣಗಳು, ಇವ ಅಂತೆ, ತವ ನಿನ್ನ, ಇವ ಅಂತೆ, ತವ ನಿನ್ನ, ಓ ಮೇಲ್ಗಡೆ ಹೋಯ್ತಲ್ಲ ಅದು, ತವ ನಿನ್ನ, ತವ ನಿನ್ನ, ವೇದ ಸೃಷ್ಟಿ ವೇದಗಳಲ್ಲಿ ಹೇಳಲ್ಪಟ್ಟಿದೆ, ವೇದ ಸೃಷ್ಟಿ ವೇದದಲ್ಲಿ ಹೇಳಲ್ಪಟ್ಟಿದೆ, ಬೀಜಾಂಕುರವು ಬೀಜ ಮತ್ತು ಮೊಳಕೆ, ಬೀಜಾಂಕುರವು ಬೀಜ ಮತ್ತು ಮೊಳಕೆ, ಇವ ಅಂತೆ, ಇವ ಅಂತೆ, ನ ಯಾವಾಗಲೂ ಇಲ್ಲ, ನ ಯಾವಾಗಲೂ ಇಲ್ಲ, ಚ ಕೂಡ, ಕೂಡ, ಅನ್ಯತ್ ಬೇರೆಯಾದ, ಅನ್ಯತ್ ಬೇರೆಯಾದ, ಅರೂಪಕಸ್ಯ ಲೌಕಿಕ ಆಕಾರವನ್ನು ಹೊಂದಿರದ ನಿನಗೆ, ಅರೂಪಕಸ್ಯ ಲೌಕಿಕ ಆಕಾರವನ್ನು ಹೊಂದಿರದ ನಿನಗೆ, ಯುಕ್ತಾಃ ನಿನ್ನ ಭಕ್ತಿ ಸೇವೆಯಲ್ಲಿ ನಿರತರಾದವರು, ಯುಕ್ತಃ ನಿನ್ನ ಭಕ್ತಿ ಸೇವೆಯಲ್ಲಿ ನಿರತರಾದವರು, ಸಮಕ್ಷಂ ಕಣ್ಣ ಮುಂದೆ, ಸಮಕ್ಷಂ ಕಣ್ಣ ಮುಂದೆ, ಉಭಯತ್ರ ಎರಡೂ ಬಗೆಯಲ್ಲಿ ಆಧ್ಯಾತ್ಮಿಕವಾಗಿ ಮತ್ತು ಲೌಕಿಕವಾಗಿ, ಉಭಯತ್ರ ಎರಡು ಬಗೆಯಲ್ಲಿ ಆಧ್ಯಾತ್ಮಿಕವಾಗಿ ಮತ್ತು ಲೌಕಿಕವಾಗಿ, ವಿಚಕ್ಷಂತೆ ವಾಸ್ತವವಾಗಿ ಕಾಣಬಲ್ಲರು, ವಿಚಕ್ಷಣತೆ ವಾಸ್ತವವಾಗಿ ಕಾಣಬಲ್ಲರು, ತ್ವಾಂ ನಿನ್ನನ್ನು, ನಿನ್ನನ್ನು, ಯೋಗೇನ ಕೇವಲ ಭಕ್ತಿ ಸೇವೆಯ ಮೂಲಕ, ಯೋಗೇನ ಕೇವಲ ಭಕ್ತಿ ಸೇವೆಯ ಮೂಲಕ, ವಹ್ ನಿಮ್ ಬೆಂಕಿಯು, ಬೆಂಕಿಯು, ಇವ ಅಂತೆ, ಇವ ಅಂತೆ, ದಾರುಷು ಕಾಷ್ಟಗಳಲ್ಲಿರುವ, ದಾರುಷು ಕಾಷ್ಟಗಳಲ್ಲಿರುವ, ನ ಇಲ್ಲ, ನ ಇಲ್ಲ, ಅನ್ಯತಃ ಮತ್ತಾವುದರಿಂದಲೂ, ಅನ್ಯತಃ ಮತ್ತಾವುದರಿಂದಲೂ, ಸ್ಯಾತ್ ಸಾಧ್ಯ. ಸಾಧ್ಯ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅಧಿಕೃತ ವೇದಜ್ಞಾನದಿಂದ ಈ ಸೃಷ್ಟಿಯ ಕಾರಣ ಪರಿಣಾಮಗಳೆಲ್ಲವೂ ದೇವೋತ್ತಮ ಪರಮಪುರುಷನಿಗೆ ಸೇರಿದವು ಎಂಬುದನ್ನು ಮನೆಗಾಣಲು ಸಾಧ್ಯವಾಗುತ್ತದೆ. ಏಕೆಂದರೆ ವಿಶ್ವಾಭಿವ್ಯಕ್ತಿಯು ಅವನ ಶಕ್ತಿಯೇ.
ಕಾರಣ ಪರಿಣಾಮಗಳೆರಡೂ ಭಗವಂತನ ಶಕ್ತಿಗಳಲ್ಲದೆ ಬೇರೆಯಲ್ಲ. ಆದ್ದರಿಂದ ನನ್ನ ಸ್ವಾಮಿಯೇ, ಹೇಗೆ ವ್ಯಕ್ತಿಯು ಕಾರಣ ಮತ್ತು ಪರಿಣಾಮವನ್ನು ವಿಚಾರ ಮಾಡಿ ಮರದೊಳಗೆ ಅಗ್ನಿಯು ವ್ಯಾಪಿಸಿರುವುದನ್ನು ಕಾಣುತ್ತಾನೆಯೋ, ಹಾಗೆಯೇ ಭಕ್ತಿ ಸೇವೆಯಲ್ಲಿ ನಿರತನಾದವನು ನೀನೇ ಕಾರಣವೂ ಪರಿಣಾಮವೂ ಆಗಿದ್ದೀಯೇ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ರಿಪೀಟ್ ಮಾಡೋಣ. ಅನುವಾದ. ಅಧಿಕೃತ ವೇದ ಜ್ಞಾನದಿಂದ ಅಧಿಕೃತ ವೇದ ವೇದ ಜ್ಞಾನದಿಂದ ಈ ಸೃಷ್ಟಿಯ ಕಾರಣ ಪರಿಣಾಮಗಳೆಲ್ಲವೂ ಈ ಈ ಸೃಷ್ಟಿಯ ಸೃಷ್ಟಿಯ ಕಾರಣ ಪರಿಣಾಮಗಳೆಲ್ಲವೂ ದೇವೋತ್ತಮ ಪರಪುರುಷನಿಗೆ ಸೇರಿದುವು ಎಂಬುದನ್ನು ಮನಗಾಣಲು ಸಾಧ್ಯವಾಗುತ್ತದೆ. ದೇವೋತ್ತಮ ದೇವೋತ್ತಮ ಪರಮಪುರುಷನಿಗೆ ಸೇರಿದವು ಎಂಬುದನ್ನು ಮನಗಾಣಲು ಸಾಧ್ಯವಾಗುತ್ತದೆ. ಏಕೆಂದರೆ ಏಕೆಂದರೆ ವಿಶ್ವದ ಅಭಿವ್ಯಕ್ತಿಯು ಅವನ ಶಕ್ತಿಯೇ, ವಿಶ್ವಾಭಿವ್ಯಕ್ತಿಯು ಅವನ ಅವನ ಶಕ್ತಿ. ಶಕ್ತಿಯೇ. ಕಾರಣ ಪರಿಣಾಮಗಳೆರಡೂ ಕಾರಣ ಕಾರಣ ಪರಿಣಾಮಗಳೆರಡೂ ಪರಿಣಾಮಗಳೆರಡೂ ಭಗವಂತನ ಶಕ್ತಿಗಳಲ್ಲದೆ ಬೇರೆಯಲ್ಲ. ಭಗವಂತನ ಭಗವಂತನ ಶಕ್ತಿಗಳಲ್ಲದೆ ಬೇರೆ ಅಲ್ಲ. ಬೇರೆಯಲ್ಲ. ಆದ್ದರಿಂದ ನನ್ನ ಸ್ವಾಮಿಯೇ, ಆದ್ದರಿಂದ ನನ್ನ ಸ್ವಾಮಿಯೇ, ಹೇಗೆ ವ್ಯಕ್ತಿಯು ಕಾರಣ ಮತ್ತು ಪರಿಣಾಮವನ್ನು ಹೇಗೆ ವ್ಯಕ್ತಿಯು ಹೇಗೆ ಕಾರಣ ವ್ಯಕ್ತಿಯು ಮತ್ತು ಕಾರಣ ಮತ್ತು ಪರಿಣಾಮವನ್ನು ವಿಚಾರ ಮಾಡಿ ವಿಚಾರ ವಿಚಾರ ಮಾಡಿ ಮಾಡಿ ಮರದೊಳಗೆ ಅಗ್ನಿಯು ವ್ಯಾಪಿಸಿರುವುದನ್ನು ಕಾಣುತ್ತಾನೆಯೋ, ಮರದೊಳಗೆ ಮರದೊಳಗೆ ಅಗ್ನಿಯು ಅಗ್ನಿ ವ್ಯಾಪಿಸಿರುವುದನ್ನು ವ್ಯಾಪಿಸುವುದನ್ನು ಕಾಣುತ್ತಾನೆಯೋ, ಹಾಗೆಯೇ ಭಕ್ತಿ ಸೇವೆಯಲ್ಲಿ ನಿರತರಾದವರು ಹಾಗೆಯೇ ಭಕ್ತಿ ಸೇವೆಯಲ್ಲಿ ನಿರತರಾದವರು ನಿರತರಾದವರು ನೀನೇ ಕಾರಣವೂ ಪರಿಣಾಮವೂ ಆಗಿದ್ದೀಯೇ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನೀನೇ ನೀನೇ ಕಾರಣ ಪರಿಣಾಮವೂ ಆಗಿದೆಯೇ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಅರ್ಥ ಮಾಡಿಕೊಳ್ಳುತ್ತಾರೆ. ಭಾವಾರ್ಥ ಯಾರು ಓದ್ತೀರಾ? ಓದ್ಲಾ ಪ್ರಭುಜಿ? ಹರೇ ಕೃಷ್ಣ. ಓದಿ ಓದಿ ಮತ್ತೆ ಲಕ್ಷ್ಮೀ ಮಾತಾಜಿ ಓದಿ. ಭಾವಾರ್ಥ ಬೈ ಶ್ರೀಲ ಪ್ರಭುಪಾದ್ ಕಿ ಜೈ. ಹಿಂದಿನ ಶ್ಲೋಕಗಳಲ್ಲಿ ವರ್ಣಿಸಿರುವಂತೆ ಆಧ್ಯಾತ್ಮಿಕ ಕ್ಷೇತ್ರದ ವಿದ್ಯಾರ್ಥಿಗಳು ಈ 10 ಕ್ರಿಯಾವಿಧಾನಗಳನ್ನು ಅನುಸರಿಸುತ್ತಾರೆ. ಮೌನವ್ರತಶ್ರು ತತ್ತಪೋಧ್ಯಾಯದಯ ನಸ್ವಧರ್ಮ ವ್ಯಾಖ್ಯಾರೋಜಪಸ ಜಪ ಸಮಾದಾಯ. ಇವು ಆಕರ್ಷಕವಾಗಿಯೇನೋ ಇರಬಹುದು, ಆದರೆ ಈ ಕಾರ್ಯವಿಧಾನಗಳನ್ನು ಅನುಸರಿಸುವುದರಿಂದ ವ್ಯಕ್ತಿಯು ನಿಜವಾದ ಕಾರಣವನ್ನು ಪರಿಣಾಮವನ್ನು ಸಮಸ್ತ ಸೃಷ್ಟಿಯ ಮೂಲ ಕಾರಣವನ್ನು ಜನ್ಮಾದಿಯಸ್ಯ ಯತಃ ಅರ್ಥ ಮಾಡಿಕೊಳ್ಳಲಾರನು. ದೇವೋತ್ತಮ ಪರಮಪುರುಷನೇ ಸರ್ವ ಸಮಸ್ತದ ಮೂಲವೂ ಆಗಿದ್ದಾನೆ. ಸರ್ವ ಕಾರಣಂ. ಈ ಸಮಸ್ತದ ಮೂಲವು ಕೃಷ್ಣನು. ಪರಮಪ್ರಭುವು ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ. ಅವನು ನಿತ್ಯವಾದ ಆಧ್ಯಾತ್ಮಿಕ ಆಕಾರವನ್ನು ಹೊಂದಿರುವವನು. ಅವನೇ ಎಲ್ಲಕ್ಕೂ ಬೇರು. ಬೀಜಂ ಮಾಂ ಸರ್ವಭೂತಾನಾಂ. ಏನೇನು ಪ್ರಕಟವಾಗುತ್ತದೋ ಅದೆಲ್ಲದರ ಕಾರಣವು ದೇವೋತ್ತಮ ಪರಮಪುರುಷನೇ. ಇದನ್ನು ಕೇವಲ ಮೌನವೆನಿಸಿಕೊಳ್ಳುವುದರಿಂದಾಗಲಿ ಬೇರೆ ಯಾವುದೇ ಕಲಬೆರಕೆ ವಿಧಾನದಿಂದಾಗಲಿ ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಈ ಪರಮ ಕಾರಣವನ್ನು ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಕೇವಲ ಭಕ್ತಿ ಸೇವೆಯಿಂದ ಅರಿಯಬಹುದು. ಭಕ್ತ್ಯಾಮಾಂ ಅಭಿಜಾನಾತಿ. ಶ್ರೀಮದ್ ಭಾಗವತದಲ್ಲಿ ಬೇರೊಂದು ಕಡೆ 11.14.21 ದೇವೋತ್ತಮ ಪರಮಪುರುಷನು ಸ್ವತಃ ಹೇಳಿದ್ದಾನೆ, ಭಕ್ತ್ಯಾಮಾಂ ಏಕಯ ಗ್ರಾಹ್ಯ. ಎಲ್ಲಾ ಕಾರಣಗಳ ಮೂಲ ಕಾರಣವನ್ನು ಪರಮಪ್ರಭುವನ್ನು ಕೇವಲ ಭಕ್ತಿ ಸೇವೆಯಿಂದ ಅರಿಯಬಹುದೇ ಹೊರತು ಕೇವಲ ಆಡಂಬರದ ಪ್ರದರ್ಶನದಿಂದ ಸಾಧ್ಯವಿಲ್ಲ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇದು ಕೂಡ ತುಂಬಾ ಉತ್ತಮವಾದ ಶ್ಲೋಕ. ಪ್ರಹ್ಲಾದ ಮಹಾರಾಜರ ಶ್ಲೋಕಗಳು, ಪ್ರಾರ್ಥನೆಗಳ ಶ್ಲೋಕಗಳು ಎಲ್ಲ ಉತ್ತಮವಾದಿದೆ. ಇದು ಕೂಡ ನಮ್ಮ ನಿಜ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬಹುದು ಅನ್ನೋದಕ್ಕೆ ಒಂದು ಉತ್ತಮವಾದ ಒಂದು ಶ್ಲೋಕ. ಇಲ್ಲಿ ಸತ್ ಅಸತಿ ಅಂದ್ರೆ ಕಾರಣ ಮತ್ತು ಪರಿಣಾಮ. ಇಲ್ಲಿ ಕಾರಣ ಅಂದ್ರೆ ಕಾಸ್ ಮತ್ತು ಎಫೆಕ್ಟ್, ಕಾಸ್ ಅಂಡ್ ಎಫೆಕ್ಟ್ ಅಂತ ಹೇಳ್ತೀವಿ. ಅದೇ ರೀತಿ ಕಾರಣ ಮತ್ತು ಪರಿಣಾಮ. ಮತ್ತು ವೇದಶಾಸ್ತ್ರಿ ಅಂದ್ರೆ ಹೇಗೆ ವೇದಗಳಲ್ಲಿ ವಿವರಿಸಿದ್ದಾರೆ ಆ ರೀತಿಯಾಗಿ. ಬೀಜಾಂಕುರಂ ಇವ ಅಂದ್ರೆ ಬೀಜ ಮತ್ತು ಮೊಳಕೆ ಹೇಗೆ ಒಂದಕ್ಕೊಂದು ಸೇರ್ಕೊಂಡಿರ್ತವೆ. ಬೀಜ ಇಲ್ಲದೆ ಮೊಳಕೆ ಇರುವುದಿಲ್ಲ. ಸೊ ಮೊಳಕೆ ಹೇಗೆ ಬರುತ್ತೆ? ಬೀಜ ಇರಲೇಬೇಕು. ನಂತರ ಮೊಳಕೆ ಬಂದ್ಮೇಲೆ ಆ ಮೊಳಕೆಯಿಂದ ಮತ್ತೆ ಬೀಜಗಳು ಬರುತ್ತೆ, ಅದರಿಂದ ಮತ್ತೆ ಮೊಳಕೆ ಬರುತ್ತೆ. ಈ ರೀತಿಯಾಗಿ ಬೀಜ ಮತ್ತು ಮೊಳಕೆ, ಕಾರಣ ಮತ್ತು ಕಾಸ್ ಅಂಡ್ ಎಫೆಕ್ಟ್, ಕಾರಣ ಮತ್ತು ಪರಿಣಾಮಗಳು ಒಂದಕ್ಕೊಂದಕ್ಕೆ ಪೂರಕವಾಗಿರುತ್ತವೆ. ಅದೇ ರೀತಿ ಅರೂಪಾಕ್ಷ್ಯ ಅಂದ್ರೆ
ಆಕೃತಿ ರಹಿತ ಪರಮೇಶ್ವರನಿಗೆ ಸೇರಿದ್ದು. ಈ ಬೀಜ ಮತ್ತು ಬೀಜಾಂಕುರಗಳು ಎರಡೂ ಕೂಡ ಆಕೃತಿ ರಹಿತ ಪರಮೇಶ್ವರನಿಗೆ ಸೇರಿದ್ದು. ಆಕೃತಿ ರಹಿತ ಅಂದ್ರೆ ಇಲ್ಲಿ ಭೌತಿಕ ಆಕೃತಿ ರಹಿತ ಅಂತ ಅರ್ಥ. ಇದು ಈ ಮಾಯಾವಾದಿಗಳು ಹೇಳುವ ಹಾಗೆ ಇದು ಆಕೃತಿ ಇಲ್ಲದ ದೇವರು ಅಂತ ಅಲ್ಲ, ಇದು ಹಾಗಲ್ಲ. ಇದು ಭೌತಿಕ ಆಕೃತಿ, ಭೌತಿಕ ಶರೀರ ಭಗವಂತನಿಗೆ ಇರುವುದಿಲ್ಲ. ಭಗವಂತನಿಗೆ ಇರುವುದೇನೋ ನಮಗೆ ಗೊತ್ತಿರುವ ಹಾಗೆ ಸಚ್ಚಿದಾನಂದ ಸ್ವರೂಪನಾದ ದೇಹ ಭಗವಂತನಿಗೆ ಇರುತ್ತೆ, ಅದು ಭೌತಿಕ ಶರೀರ ಅಲ್ಲ. ಸೊ ವಹ್ನಿಮಿವ ದಾರುಷು ಅಂದ್ರೆ ಮರದೊಳಗೆ ಹೇಗೆ ಅಗ್ನಿ ಇರುತ್ತೆ ಆ ರೀತಿಯಾಗಿ ಅದು ಇದು ಏನಿರುತ್ತೆ ಕಾರಣ ಮತ್ತು ಪರಿಣಾಮ ಎರಡೂ ಕೂಡ ಮರದೊಳಗಡೆನೆ ಇರ್ತವೆ. ಕಾರಣ ಏನು, ಬೆಂಕಿ ಮರದೊಳಗಡೆ ಇರುತ್ತೆ. ಅದೇ ರೀತಿ ಆ ಬೆಂಕಿ ಸುಟ್ಟ ಮೇಲೆ ಏನಾಗುತ್ತೆ, ಬೆಂಕಿ ಸುಟ್ಟರೆ ಮರ ಸುಟ್ಟೋಗುತ್ತೆ, ಮರ ಸುಟ್ಟು ಬೂದಿ ಕೆಳಗಡೆ ಬೀಳುತ್ತೆ. ನಂತರ ಏನಾಗುತ್ತೆ, ಮತ್ತೆ ಅದು ಮೊಳಕೆ ಎಲ್ಲಿವರೆಗೂ ಸುಡೋದಿಲ್ವೋ ಆ ಮೊಳಕೆ ಏನಾಗುತ್ತೆ ಮತ್ತೆ ಮೇಲಕ್ಕೆ ಬೆಳ್ಕೊಂಡು ಬರುತ್ತೆ. ಸೊ ಮತ್ತೆ ಗಿಡವಾಗಿ ಬೆಳೆಯುತ್ತೆ. ಅದೇ ರೀತಿ ವೇದಗಳ ಪ್ರಕಾರ ಏನ್ ಮಾಡುತ್ತೆ, ಕೇವಲ ಭಕ್ತಿ ಯೋಗದ ಮೂಲಕವಾಗಿ ಮಾತ್ರ ನಾವು ಬೀಜ ಕಾಸ್ ಅಂಡ್ ಎಫೆಕ್ಟ್ ಅಂದ್ರೆ ಕಾರಣ ಮತ್ತು ಪರಿಣಾಮಗಳ ಪರಿಣಾಮ ಏನಿದೆ ಅದರಿಂದ ನಾವು ಹೊರಗಡೆ ಬರಲಿಕ್ಕೆ ಸಾಧ್ಯ, ಅದು ಭಕ್ತಿ ಯೋಗದ ಮೂಲಕವಾಗಿ ಮಾತ್ರ. ಸೊ ವೇದಗಳ ಪ್ರಕಾರ ಸೃಷ್ಟಿಯ ಕಾರಣ ಮತ್ತು ಪರಿಣಾಮಗಳು ಎರಡೂ ಕೂಡ ಭಗವಂತನ ಶಕ್ತಿ. ಬೀಜ ಮತ್ತು ಮೊಳಕೆಯಂತೆ ಅವು ಪರಸ್ಪರ ಪೂರಕವಾಗಿ ಅಥವಾ ಸಂಬಂಧಿತವಾಗಿವೆ. ಸೊ ಭಗವಂತ ಸ್ವತಃ ರೂಪರಹಿತ ಪರಮಾತ್ಮ, ಅಂದ್ರೆ ರೂಪರಹಿತ ಅಂದ್ರೆ ಇಲ್ಲಿ ಆಧ್ಯಾತ್ಮಿಕ ರೂಪ ಉಳ್ಳವನು ಅಂತ ಅರ್ಥ. ಇಲ್ಲಿ ಭೌತಿಕ ರೂಪವಿಲ್ಲದಂತ ಪರಮಾತ್ಮ. ಹೇಗೆ ಮರದೊಳಗೆ ಅಗ್ನಿ ಅಡಗಿದೆಯೋ ಅದೇ ರೀತಿ ಭಕ್ತಿ ಯೋಗದ ಮೂಲಕ ಯಾರು ನಾವು ನೋಡ್ಲಿಕ್ಕೆ ಸಾಧ್ಯ, ಭಕ್ತಿ ಯೋಗದ ಮೂಲಕ ಯಾರು ಭಗವಂತನ ನೋಡ್ತಾರೆ ಅವರಿಗೆ ಭಗವಂತ ಕಾಣ್ತಾನೆ. ಇಲ್ದ್ರೆ ನಮ್ಗೆ ಒಂದು ಕಲ್ಲು ವಿಗ್ರಹ ಕಾಣಿಸುತ್ತೆ ಅಷ್ಟೇ. ಸೊ ಯಾರು ಭಕ್ತಿ ಯೋಗದ ಮೂಲಕ ಭಗವಂತನ ನೋಡ್ತಾರೋ ಅವರು ಕಾರಣ ಮತ್ತು ಪರಿಣಾಮ ಎರಡೂ ಕೂಡ ಭಗವಂತನಲ್ಲಿಯೇ ಇದೆ ಎನ್ನುವುದನ್ನು ಅವರು ತಿಳ್ಕೊಳ್ತಾರೆ. ಸೊ ಇಲ್ಲಿ ಕಾರಣ ಪರಿಣಾಮ ದ್ವೈತ, ಇದು ದ್ವೈತದ ಅಂದ್ರೆ ಎರಡು ಬೇರೆ ಬೇರೆ ವಿಷಯಗಳು, ಎರಡು ವಿಷಯಗಳು ಆದ್ರೆ ಎರಡೂ ಕೂಡ ಒಂದಕ್ಕೊಂದು ಪೂರಕವಾಗಿವೆ. ಸೊ ಈ ಕಾರಣ ಪರಿಣಾಮ ದ್ವೈತದ ಮೂಲಭೂತ ತತ್ವ, ಕಾರಣ ಮತ್ತು ಪರಿಣಾಮ. ಇಲ್ಲಿ ಲೋಕ ಸತ್ ಮತ್ತು ಅಸತ್, ಕಾರಣ ಮತ್ತು ಪರಿಣಾಮ ಎರಡನ್ನೂ ಹೊಂದಿದೆ. ಈ ಲೋಕದಲ್ಲಿ, ಭೌತಿಕ ಲೋಕದಲ್ಲಿ ಕಾರಣವೂ ಇದೆ, ಅಸತ್ತು ಇದೆ ಅಂದ್ರೆ ಪರಿಣಾಮವೂ ಕೂಡ ಇದೆ. ಆದ್ರೆ ಇವೆರಡೂ ಕೂಡ ಭಗವಂತನ ಶಕ್ತಿಗಳು ಮಾತ್ರ, ಒಂದಕ್ಕೊಂದು ಸ್ವತಂತ್ರವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಕೇವಲ ಮೊಳಕೆ ಇರುತ್ತೆ ಅನ್ನೋಕೆ ಸಾಧ್ಯ ಇಲ್ಲ, ಧಾನ್ಯ ಇರಲೇಬೇಕು. ಸೊ ಅದೇ ರೀತಿ ಕೇವಲ ಮೊಳಕೆ ಇಲ್ಲದಿದ್ರೆ ಧಾನ್ಯ ಮತ್ತೆ ಸಿಗೋದಿಲ್ಲ ನಮ್ಗೆ. ಸೊ ಧಾನ್ಯ ಬೇಕು ನಮ್ಗೆ ಅಂದ್ರೆ ಅದು ಮೊಳಕೆಯಿಂದ ಗಿಡವಾಗಬೇಕು, ಗಿಡದಿಂದ ಮತ್ತೆ ನಮಗೆ ಅದು ಧಾನ್ಯವಾಗಬೇಕು. ಆ ಧಾನ್ಯವನ್ನು ನಾವು ಬೀಜಾಂಕುರಿಸಿದಾಗ ನಮಗೆ ಮೊಳಕೆ ಸಿಗುತ್ತೆ. ಸೊ ಈ ರೀತಿಯಾಗಿ ಇನ್ನೊಂದು ಉದಾಹರಣೆ ನಾವು ಕೊಡ್ಬೋದು ಅಂದ್ರೆ, ಉದಾಹರಣೆಗೆ ಮಣ್ಣಿಂದ ಕಾರಣ, ಮಣ್ಣಿನಿಂದ ಏನಾಗುತ್ತೆ ಪರಿಣಾಮ ಆಗುತ್ತೆ. ಅದು ಮಡಕೆಯನ್ನು ನಾವು ಮಾಡಬಹುದು, ಅದು ಪಾತ್ರೆಯನ್ನು ಮಾಡಬಹುದು. ಎರಡೂ ಕೂಡ ಮಣ್ಣಿನ ವಸ್ತುಗಳೇ. ಆದ್ರೆ ಮಡಕೆ ಮಣ್ಣಿನ ರೂಪಾಂತರ. ಸೊ ಈ ರೀತಿ ಬೀಜ ಮತ್ತು ಮೊಳಕೆ ಕೂಡ, ಬೀಜವಿಲ್ಲದೆ ಮೊಳಕೆ ಹುಟ್ಟಲಿಕ್ಕಿಲ್ಲ, ಮೊಳಕೆ ಇಲ್ಲದೆ ಬೀಜದ ಅರ್ಥವೇ ಇಲ್ಲ. ಸೊ ಹಾಗೆಯೇ ಜಗತ್ತು ಕೂಡ. ಸೊ ಎಲ್ಲಿವರೆಗೆ ಪರಿಣಾಮ ಇಲ್ಲವೋ ಅಲ್ಲಿವರೆಗೆ ಕಾರಣ ಇರುವುದಿಲ್ಲ, ಎಲ್ಲಿವರೆಗೂ ಕಾರಣ ಇಲ್ಲವೋ ಅಲ್ಲಿವರೆಗೆ ಪರಿಣಾಮ ಇರುವುದಿಲ್ಲ. ಆದರೆ ಇವೆರಡೂ ಕೂಡ ಭಗವಂತನ ಶಕ್ತಿಯ ವಿಭಿನ್ನ ಮುಖಗಳು. ಅಂದ್ರೆ ಒಂದು ನಾಣ್ಯದ ಆ ಕಡೆ ಈ ಕಡೆ ಒಂದು ಮುಖಗಳು ಇದ್ದ ಹಾಗೆ, ವಿಭಿನ್ನ ಮುಖಗಳು. ಸೊ ಮರದೊಳಗೆ ಅಗ್ನಿಯನ್ನು ಒಂದು ಉದಾಹರಣೆಯನ್ನು ಇಲ್ಲಿ ಕೊಡಲಾಗಿದೆ. ಮರದಲ್ಲಿ ಅಗ್ನಿ ಇರುತ್ತೆ ಆದ್ರೆ ಅದೃಶ್ಯವಾಗಿರುತ್ತೆ. ಹೇಗೆ ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ಭಗವಂತನ ಕೃಷ್ಣ ಪ್ರಜ್ಞೆ ಇರುತ್ತವೆ, ಆದ್ರೆ ಅದೃಶ್ಯವಾಗಿರುತ್ತೆ, ಅಂದ್ರೆ ಅದು ಮುಚ್ಚಿಕೊಂಡಿರುತ್ತೆ, ನಮ್ಮ ಅಹಂಕಾರದಿಂದಾಗಿ ಅದು ಮುಚ್ಚಿಕೊಂಡಿರುತ್ತೆ. ಸೊ ಅದೇ ರೀತಿ ಪ್ರತಿಯೊಂದು ಮರದಲ್ಲಿ ಕೂಡ ಬೆಂಕಿ ಇದ್ದೇ ಇರುತ್ತೆ. ಸೊ ಅದು ಎರಡು ಮರಗಳು ಉಜ್ಜಿದಾಗ ಬೆಂಕಿ ತಂತಾನೆ ಹೊರಡ ಬರುತ್ತೆ. ಸೊ ಆ ರೀತಿಯಾಗಿ ಕಠಿಣ ಪ್ರಯತ್ನ ಮತ್ತು ಅಂದ್ರೆ ನಾವು ಕಠಿಣ ಪ್ರಯತ್ನ ಮಾಡಿದಾಗ ಮಾತ್ರ ಅದು ವ್ಯಕ್ತವಾಗುತ್ತೆ. ಅದೇ ರೀತಿ ನಮ್ಮಲ್ಲಿ ಕೂಡ ಇರುವ ಕೃಷ್ಣ ಪ್ರಜ್ಞೆಯನ್ನು ನಾವು ಕಠಿಣವಾದ ಪ್ರಯತ್ನ ಮಾಡಿ ಗುರು ಮತ್ತು ಕೃಷ್ಣನ ಕೃಪೆಯಿಂದ ಅದು ಕೃಷ್ಣನ ಪ್ರಜ್ಞೆ ನಮಗೆ ವ್ಯಕ್ತವಾಗುತ್ತೆ. ಹಾಗೆಯೇ ಭಗವಂತನ ಸಾನ್ನಿಧ್ಯ ಜಗತ್ತಿನಲ್ಲಿ ಎಲ್ಲೆಡೆ ಇದೆ. ಆದ್ರೆ ಭಕ್ತಿ ಯೋಗ ಎಂಬ ಸಾಧನೆ ಮೂಲಕ ಮಾಡ್ಲಿಕ್ಕೆ ಭಗವಂತನ ನಾವು ನೋಡ್ಲಿಕ್ಕೆ ಸಾಧ್ಯ. ಭಕ್ತಿ ಯೋಗ ಮಾತ್ರ ಏಕೈಕ ಸಾಧ್ಯ, ಒಂದು ಸಾಧನ. ನಮಗೆ ಜ್ಞಾನ ಮಾಡಬಹುದು, ಯೋಗ, ತಪಸ್ಸು, ಜ್ಞಾನ ಯೋಗ, ತಪಸ್ಸುಗಳು, ಇವುಗಳು ಎಲ್ಲ ಕೂಡ ಪರಮೇಶ್ವರನ ಅಂದ್ರೆ ಭಗವಂತನ ಸಂಪೂರ್ಣ ಗ್ರಹಣವನ್ನು ನಾವು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಸೊ ಪ್ರಹ್ಲಾದ ಮಹಾರಾಜರಿಂದ ಹೇಳ್ತಾರೆ, ಯೋಗೇನ ನ್ಯಾಸತಿ ಸ್ಯಾತ್, ಅಂದ್ರೆ ಕೇವಲ ಭಕ್ತಿಯೋಗದ ಮೂಲಕ ಮಾತ್ರ ಭಗವಂತನನ್ನು ಕಾರಣ ಮತ್ತು ಪರಿಣಾಮ ಎರಡರಲ್ಲಿಯೂ ಕೂಡ ನಾವು ಭಗವಂತನನ್ನು ಕಾಣಬಹುದು. ಹೇಗೆ ಭಕ್ತಿಯೋಗದ ಮೂಲಕವಾಗಿ ನಾವು ಎಲ್ಲೆಡೆಯೂ ಕಾರಣದಲ್ಲಿಯೂ ಕೂಡ ಪರಮೇಶ್ವರನ ಕಾಣ್ತೀವಿ, ಭಗವಂತನನ್ನು ಕಾಣಬಹುದು. ಕಾರಣದಿಂದ ಏನು ಪರಿಣಾಮ ಬರುತ್ತೆ ಅದರಲ್ಲೂ ಕೂಡ ನಾವು ಭಗವಂತನನ್ನೇ ಕಾಣಲಿಕ್ಕೆ ಸಾಧ್ಯ.
ಶಿಲ ಪ್ರಭುಪಾದರು ಹೇಳ್ತಾರೆ ಈ ಜಗತ್ತು ಬೋತ್ ಅಂದ್ರೆ ನಿಜವಾದ ಮತ್ತು ಅಸತ್ಯವಾದ ವಸ್ತುಗಳಿಂದ ಮಾಡಲ್ಪಟ್ಟಿದೆ. ಸೊ ಅದರಿಂದ ಅದೇ ಉದಾಹರಣೆಯಲ್ಲಿ ಷಷ್ಠಿ ಅಂದ್ರೆ ಕೃಷ್ಣನ ಶಕ್ತಿಯ ವ್ಯಕ್ತೀಕರಣ, ಕಾರಣ ಪರಿಣಾಮ, ಬೀಜ ಮತ್ತು ಮೊಳಕೆ ಎಂಬೊಂದರಂತೆ ಪರಮಾತ್ಮನ ಶಕ್ತಿ ಇರುತ್ತೆ. ಸೊ ಇಲ್ಲಿ ಮರ ಮತ್ತು ಅಗ್ನಿ ಉದಾಹರಣೆಯನ್ನು ತುಂಬಾ ಉತ್ತಮವಾಗಿ ಕೊಟ್ಟಿದ್ದಾರೆ. ಜಗತ್ತಿನಲ್ಲಿ ಅದೇ ರೀತಿ ಜಗತ್ತಿನೊಳಗಡೆ ಕೂಡ ಕೃಷ್ಣನ ಸಾನ್ನಿಧ್ಯ ಎಲ್ಲೆಡೆ ಅಡಗಿದೆ. ಕೇವಲ ಭಕ್ತಿಯಿಂದ ಮಾತ್ರ ನಮಗೆ ಅರ್ಥವಾಗುತ್ತೆ. ಉದಾಹರಣೆಗೆ ಇನ್ನೂ ಒಂದು ಉದಾಹರಣೆ ನೋಡಬಹುದಂದ್ರೆ ಈ ರೇಡಿಯೋ ಸ್ಟೇಷನ್ಗಳೆಲ್ಲ ಈ ಎಲ್ಲ ಒಂದು ಪ್ರಸರಣೆಯನ್ನು ಮಾಡ್ತಾ ಇರ್ತವೆ. ಆದ್ರೆ ನಮ್ಗೆ ಅದನ್ನ ಆ ರೇಡಿಯೋ ಸ್ಟೇಷನ್ ಏನು ಪ್ರಸರಣೆ ಆಗ್ತಾ ಇದೆ ಅದನ್ನ ಕೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಅದಕ್ಕೊಂದು ಇನ್ಸ್ಟ್ರೂಮೆಂಟ್ ಬೇಕು. ಸೊ ಆ ಇನ್ಸ್ಟ್ರೂಮೆಂಟ್ ಅಂದ್ರೆ ರೇಡಿಯೋ. ಅದು ರೇಡಿಯೋ ನಾವು ಯಾವಾಗ ಇಟ್ಕೊಳ್ತೀವಿ ಆ ರೇಡಿಯೋ ಮೂಲಕವಾಗಿ ಟ್ಯೂನ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಸ್ಟೇಷನ್ ನಮಗೆ ಬರುತ್ತೆ. ಅದರಲ್ಲಿ ಸ್ಟೇಷನ್ ಅಲ್ಲಿ ಏನು ಬಿತ್ತರಣೆ ಆಗ್ತಾ ಇದೆಯೋ ಅದನ್ನ ನಾವು ಕೇಳಲಿಕ್ಕೆ ಸಾಧ್ಯ. ಅದೇ ರೀತಿ ನಾವು ಕೃಷ್ಣ ಎಲ್ಲ ಕಡೆ ಇದೆ, ಕೃಷ್ಣನ ಸಾನ್ನಿಧ್ಯ ಎಲ್ಲ ಕಡೆ ಇದೆ. ಆದ್ರೆ ನಾವು ಭಕ್ತಿ ಎಂಬ ಒಂದು ಇನ್ಸ್ಟ್ರೂಮೆಂಟ್ ಅನ್ನು ನಾವು ಬೆಳೆಸ್ಕೊಂಡಾಗ ನಮ್ಮ ಮನಸ್ಸಿನಲ್ಲಿ, ಆವಾಗ ನಾವು ಕೃಷ್ಣನ ಸಾನ್ನಿಧ್ಯವನ್ನು ಸುಲಭ ಸಾಧ್ಯವಾಗಿ ನೋಡ್ಲಿಕ್ಕೆ ಸಾಧ್ಯ. ಸೊ ಎಲ್ಲ ಕಡೆ ಎಲ್ಲ ಕಾರಣಗಳಲ್ಲೂ ನಾವು ಕೃಷ್ಣನ್ ಕಾಣ್ತೀವಿ. ಎಲ್ಲ ಇದರಲ್ಲೂ ಕೂಡ ನಾವು ಕೃಷ್ಣನ ಎಫೆಕ್ಟ್ಗಳಲ್ಲೂ ಕೂಡ ನಾವು ಕೃಷ್ಣನನ್ನು ಕಾಣ್ತೇವೆ. ಸೊ ಈ ರೀತಿಯಾಗಿ ಇವೆಲ್ಲವನ್ನು ಕೃಷ್ಣನ ಸಂಪೂರ್ಣ ದರ್ಶನ ಮಾಡಲಿಕ್ಕೆ ಕೇವಲ ಭಕ್ತಿ ಯೋಗದಿಂದ ಮಾತ್ರ ಸಾಧ್ಯ ಇದೆ. ಸೊ ಯಾರಿಗಾದ್ರೂ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ ಎಲ್ರಿಗೂ? ಹೌದು ಪ್ರಭುಜಿ, ಕೇಳಿಸ್ತಿದೆ. ಹೇಳ್ತಾ ಇದೆ. ಸೊ ಯಾರಿಗಾರು ಏನಾದ್ರು ಹೇಳಲಿಕ್ಕೆ ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಸೊ ಯಾರಿಗೂ ಏನು ಹೇಳಲಿಕ್ಕಿಲ್ಲ ಅಂದ್ರೆ ಇಂದಿನ ತರಗತಿಯನ್ನು ಇಲ್ಲಿಗೆ ನಿಲ್ಲಿಸೋಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ, ಇವಾಗ ಎಲ್ಲರೂ ಪ್ರತಿಯೊಬ್ರು ಕೂಡ 16 ರೌಂಡ್ ಆಫ್ ಜಪ ಮಾಡ್ತೀವಲ್ವಾ ಪ್ರಭುಜಿ? ಇವಾಗ ಹೌದು. ಸಮ್ ಟೈಮ್ ನಾವೆಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಏನು ಮನ್ಸೆಲ್ಲ ಒಂದ್ ಕಡೆ ಬೇರೆ ಕಡೆ ಏನೋ ಇರ್ಬೋದು, ಡ್ಯೂಟಿಯಲ್ಲಿ ಇರ್ಬೋದು. ಸೊ ಕಂಪ್ಲೀಟ್ ಮಾಡ್ಬೇಕಂತ ಮಾಡ್ತಾ ಇರ್ತೀವಿ. ನಾವೆಲ್ಲ ಶುದ್ಧ ಭಕ್ತರಲ್ವಾ, ಇನ್ನು ಕೂಡ ಪ್ರೊಸೆಸಿಂಗ್ ಅಲ್ಲಿ ಇದ್ದೀವಿ ಅಲ್ವಾ? ಹೌದು. ಸೊ ಅವಾಗ ಆ ಮನಸ್ಸಲ್ಲಿ ಫುಲ್ ಕೃಷ್ಣ ಇರ್ಬೇಕು ಗೊತ್ತು ನಮಗೆ, ಆದ್ರೂ ಕೂಡ ಡ್ಯೂಟಿಯಲ್ಲಿ ಇರುವಾಗ ಆ ಒಂದ್ ಸಮ್ ಟೈಮ್ ಫ್ರೀ ಟೈಮ್ ಇರುವಾಗ ಎಲ್ಲ ಕಂಪ್ಲೀಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಅದು ಕೂಡ ಮಾಡೋದು ತಪ್ಪಾಗತ್ತಾ ಪ್ರಭುಜಿ? ಒಳ್ಳೆ ಉತ್ತಮ ಪ್ರಶ್ನೆ ಇದು. ಸೊ ಇದು ಹೇಗೆ ಅಂದ್ರೆ, ನಾವು ಮೊದಲನೇ ಸಾರಿ ಜಪವನ್ನು ಶುರು ಮಾಡ್ತೇವೆ ಅಂದ್ರೆ, ಉದಾಹರಣೆಗೆ 1 ರೌಂಡ್ ಜಪ ಮಾಡ್ತಾ ಇದೀವಿ ಅಂತ ಇಟ್ಕೊಳ್ಳಿ. ಸೊ 1 ರೌಂಡ್ ಜಪದಲ್ಲೂ ನಾವು 108 ಬಾರಿ ಅದನ್ನ ಜಪ ಮಾಡ್ಬೇಕಲ್ವಾ? ಆ 108 ಅಪರಾಧಗಳು ಕನಿಷ್ಠ ಪಕ್ಷ ಮಾಡಿರ್ತೇವೆ ಅಲ್ವಾ? ಸೊ ಅದೇ ರೀತಿ 108 × 16 ಬಾರಿ ನಾವು ಅಪರಾಧಗಳು ಮಾಡ್ತಾನೆ ಇರ್ತೀವಿ. 10 ಅಪರಾಧಗಳನ್ನು ಮೀರಿಸಿ ನಾವು ಜಪ ಮಾಡೋದು ತುಂಬಾ ಕಷ್ಟ ಇದೆ. ಸೊ ಅದು ಸಮಯ ಹಿಡಿಯುತ್ತದೆ. ಸೊ ಅದರಿಂದ ಒಂದೇ ಸಾರಿಗೆ ಅದು ಆಗ್ಬೇಕು ಅಂತ ಸಾಧ್ಯ ಇಲ್ಲ. ಅದನ್ನು ಪ್ರಯತ್ನ ಮಾಡಬೇಕು ನಾವು. ಉದಾಹರಣೆಗೆ ಒಂದು 10 ರೌಂಡ್ 10 ಜಪ ಮಾಡ್ತೀನಿ ಅಂದ್ರೆ 10 ಬೀಡ್ಸ್ ಕೌಂಟ್. ಒಂದು ಮಾಲೆಯಲ್ಲಿ 108 ಇದೆ. ಆ 108ಅಲ್ಲಿ ನಾನು 10 ಬೀಡ್ಸ್ ಅಂತ ಕೌಂಟ್ ಮಾಡ್ತೇನೆ. ಈ 10 ಬೀಡ್ಸ್ ನಾನು ಡಿಸ್ಟರ್ಬ್ ಆಗದೆ ಮಾಡ್ತೀನಿ ಅಂತ ಒಂದು ಸಂಕಲ್ಪ ಮಾಡ್ಕೊಂಡು 10 ಮಾಡಬೇಕು. ನಂತರ ಓಕೆ ಇನ್ನು 10 ಮಾಡ್ತೇನೆ ಅಂತ ಮಾಡಬೇಕು. ಈ ರೀತಿಯಾಗಿ ಬೆಳೆಸ್ಕೊಂಡು ಹೋಗ್ಬೇಕೆ ಹೊರತು ಅದು ಒಟ್ಟಿಗೆ 16 ಸುತ್ತನ್ನು ನಾನು ಜಪ ಅಪರಾಧವಿಲ್ಲದೆ ಮಾಡೇ ತೀರ್ತೀನಿ ಇಂದಿನ ದಿವಸ ಅಂತ ಹೇಳಲಿಕ್ಕೆ ಕಷ್ಟ ಇದೆ. ಅದು ಕಷ್ಟ ಇದೆ, ನಮ್ಗೆಲ್ರಿಗೂ ಕಷ್ಟ ಇದೆ, ಸುಲಭ ಅಲ್ಲ. ಪ್ರಭುಜಿ, ತುಂಬಾ ದಿವಸದಿಂದ ಬಂದಿರೋ ಪ್ರಶ್ನೆ ಪ್ರಭುಜಿ. ಅಂದ್ರೆ ಸಮ್ ಟೈಮ್ ಕೆಲ್ಸಕ್ಕೆ ಹೋಗೋ ಟೈಮಿಗೆ ಟೈಮ್ ಇರಲ್ಲ, ಅವಾಗ ಮಾಡ್ತೀವಿ. ಅವಾಗ ಅನ್ಸುತ್ತೆ ಜಸ್ಟ್ ಫಾರ್ ಕಂಪ್ಲೀಟಿಂಗ್ ಅಂತ ಮಾಡ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಕಂಪ್ಲೀಟಿಂಗ್ ಆದ್ರೂ ಮಾಡೋ ಆ ಡಿಸಿಪ್ಲಿನ್ ಆದ್ರೂ ಇರ್ಲಿ ಅಂತ. ಓಕೆ ಪ್ರಭುಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಆ ಡಿಸಿಪ್ಲಿನ್ ಆದ್ರೂ ಇರ್ಲಿ, ಅದು ನಂಬರ್ ಡಿಸಿಪ್ಲಿನ್ ಆದ್ರೂ ಇರ್ಬೇಕು ಫಸ್ಟ್. ಆಮೇಲೆ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡ್ತಾ ಹೋಗ್ಬೇಕು. ಒಂದೇ ಸಾರಿ ಬರಲಿಕ್ಕೆ ಕಷ್ಟ ಇದೆ. ಅದು ಸುಮಾರು ವರ್ಷಗಳೇ ಬೇಕಾಗ್ಬೋದು, ದಶಕಗಳೇ ಬೇಕಾಗ್ಬೋದು. ಕೆಲವು ಸಾರಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಾವು ಈ ತರ ಅಪರಾಧ ಮಾಡ್ತಾ ಇದ್ರೆ 50 ವರ್ಷ 100 ವರ್ಷ ಮಾಡಿದ್ರು ಸಾಲೋದಿಲ್ಲ ಅಂತ ಹೇಳಿ. ಹೌದು. ಸೊ ಅದು ಆದಷ್ಟು ನಾವು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಒಂದು ಜಪದ 108 ಮಾಲೆನ ನೀವು ಅಟ್ಲೀಸ್ಟ್ ಒಂದು 10 ಆದ್ರೂ ಕರೆಕ್ಟ್ ಆಗಿ ಬಂದ್ರೆ ಎಷ್ಟೋ ದೊಡ್ಡ ಸಾಧನೆ ಅದು. ಸೊ ಅದರಿಂದ ಸಾಧನೆಯನ್ನು ಬಿಡಬಾರದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ.
ನಂದು ಯಾರೋ ಕೇಳಿದಾರೆ ಕ್ವಶನ್ ಅದನ್ನ ಕೇಳಮ್ಮ ಪ್ರಭುಜಿ. ಹೇಳಿ ಮಾತಾಜಿ. ಇದ ಭಗವದ್ಗೀತೆದು ಅರ್ಜುನ ಭಗವದ್ಗೀತೆ ಹೇಳಿದ್ಮೇಲೆ ಎಲ್ಲ ಹೇಳಿದ್ಮೇಲೆ ಮನಸ್ಸು ಚೇಂಜ್ ಆಗಿ ಯುದ್ಧ ಮಾಡ್ತೀನಿ ಇಂದ. ಅದೇ ಧೃತರಾಷ್ಟ್ರನು ಕೇಳ್ತಾನೆ, ಅದ್ಯಾಕೆ ಮನಸ್ಸು ಅವ್ನು ಚೇಂಜ್ ಆಗ್ಲಿಲ್ಲ ಪ್ರಭುಜಿ? ಉತ್ತಮ ಪ್ರಶ್ನೆ, ಒಳ್ಳೆ ಪ್ರಶ್ನೆ. ಇದೇ ಒಂದು ಶ್ಲೋಕವನ್ನು ನಾವು ಇದು ಏನ್ ಹೇಳ್ತೇವೆ, ಪ್ರಸಾದ ಸೇವನೆ ಶ್ಲೋಕದ ಬಗ್ಗೆ ಮತ್ತೆ ಹೇಳ್ತೇನೆ ನಾನು. ಮೊದಲನೇ ಶ್ಲೋಕ ಇದೆ ಪ್ರಸಾದ ಸೇವನೆಯಲ್ಲಿ. ಮಹಾಪ್ರಸಾದೇ ಗೋವಿಂದೆ ನಾಮ ಬ್ರಹ್ಮಣೇ ವೈಷ್ಣವೇ ಸ್ವಲ್ಪ ಪುಣ್ಯವತಾಂ ರಾಜನ್ ವಿಶ್ವಾಸೋ ನೈವ ಜಾಯತೆ. ಈ ಶ್ಲೋಕದ ಅರ್ಥ ಏನು ಅಂದ್ರೆ, ಪುಣ್ಯ ಕಾರ್ಯಗಳಲ್ಲಿ ಮುನ್ನಡೆ ಇಲ್ಲದ ವ್ಯಕ್ತಿಗಳಿಗೆ ದೇವೋತ್ತಮ ಪರಮಪುರುಷನ ಪ್ರಸಾದದಲ್ಲಾಗಲಿ, ಗೋವಿಂದನಲ್ಲಾಗಲಿ, ಭಗವಂತನ ಪವಿತ್ರ ನಾಮದಲ್ಲಾಗಲಿ, ವೈಷ್ಣವರಾಗಲಿ ಸ್ವಲ್ಪವೂ ವಿಶ್ವಾಸವು ಹುಟ್ಟುವುದಿಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತು ಪ್ರಭುಜಿ. ಸೊ ಈ ಶ್ಲೋಕವನ್ನು ನಾವು ಪ್ರತಿ ಸಾರಿ ಪ್ರಸಾದವನ್ನು ಸ್ವೀಕರಣೆ ಮಾಡ್ಲಿಕ್ಕೆ ಮುಂಚೆ ಹೇಳ್ತೇವೆ. ಅಂದ್ರೆ ಸ್ವಲ್ಪ ಅಂದ್ರೆ ಪುಣ್ಯ ಕಾರ್ಯಗಳಲ್ಲಿ ಸ್ವಲ್ಪವೂ ಕೂಡ ಮುನ್ನಡೆದೇ ಇರುವ ವ್ಯಕ್ತಿಗಳಿಗೆ ದೇವೋತ್ತಮ ಪರಮಪುರುಷನ ಯಾವುದೇ ವಿಷಯಗಳಲ್ಲಿ ವಿಶ್ವಾಸ ಹುಟ್ಟುವುದಿಲ್ಲ. ಭಗವಂತ ಏನೇ ಹೇಳಿದ್ರು ಕೂಡ ಅವನಿಗೆ ಅದು ಮೋಹದ ಅಂಧಕಾರ ಎಷ್ಟಿರುತ್ತೆ ಅಂದ್ರೆ ತನ್ನ ಮಕ್ಕಳ ಮೇಲೆ ಅದು 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 ಪ್ರೀತಿಗಿಂತ ಹೆಚ್ಚಾಗಿ ಅದು ಮೋಹದ ಅಂಧಕಾರ, ಅಷ್ಟು ಅಂಧಕಾರ ಇರಬಾರ್ದು. ಸೊ ಯಾವುದು ನ್ಯಾಯ, ಸೊ ಅಷ್ಟು ಮೋಹ ಅಲ್ಲಿಂದ ಬರುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣನ ಹೇಳ್ತಾನೆ, ಮೊದಲು ಮೋಹ ಬರುತ್ತೆ ಯಾವುದೇ ಒಂದು ವಸ್ತುವಿನ ಮೇಲೆ. ಮೋಹದಿಂದ ಆ ಮೋಹ ನಮಗೆ ಒಂದು ಕಾಮನೆ ಅಂತ ಹೇಳ್ಬೋದು. ಯಾವುದೋ ಒಂದು ವಸ್ತುವಿನ ಮೇಲೆ ಕಾಮ ಉಂಟಾಗುತ್ತೆ. ಆ ವಸ್ತು ನಮಗೆ ಸಿಗದೆ ಇದ್ದಾಗ ಏನಾಗುತ್ತೆ, ಸಿಟ್ಟು ಬರುತ್ತೆ. ಸಿಟ್ಟು ಬರುತ್ತೆ. ಸಿಟ್ಟು ಬಂದಾಗ ಏನಾಗುತ್ತೆ, ಬುದ್ಧಿ ನಾಶವಾಗುತ್ತೆ, ಬುದ್ಧಿ ಭ್ರಷ್ಟವಾಗುತ್ತೆ. ಬುದ್ಧಿ ಭ್ರಷ್ಟವಾದಾಗ ಏನ್ ಮಾಡ್ತೇವೆ ನಾವು, ಪಾಪ ಕಾರ್ಯಗಳನ್ನು ಮಾಡ್ತೇವೆ ಅಲ್ವಾ? ಸೊ ಇದು ಅವನಿಗೆ, ಧೃತರಾಷ್ಟ್ರನಿಗೆ ಅದು ಒಂದು ಯಾವುದೇ ಸ್ವಲ್ಪ ಪುಣ್ಯ ಕಾರ್ಯಗಳನ್ನು ಮಾಡಿಲ್ಲ ಅವನು ಹಿಂದಿನ ಜನ್ಮಗಳಲ್ಲಿ. ಸೊ ಅದೇ ಇನ್ನೊಂದು ನಾವು ಭಾಗವತದ ಮೊದಲನೇ ಸ್ಕಂದದಲ್ಲಿ ನೋಡ್ತೀವಲ್ಲ. ಸೊ ಇವನೇ ವಿದುರ ಏನ್ ಮಾಡ್ತಾನೆ, ಅವನಿಗೆ ಮುಕ್ತಿಯನ್ನು ಕೊಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ವಿದುರ ಅಣ್ಣನ ಮೇಲೆ ತುಂಬಾ ಅವನಿಗೆ ಪ್ರೀತಿ, ಅವನಿಗೆ ಮುಕ್ತಿಯನ್ನು ಕೊಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅವನಿಗೆ ಗೋಲೋಕ ಬೃಂದಾವನಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅವನು ಕೇವಲ ಬ್ರಹ್ಮ ಜ್ಯೋತಿಗೆ ಮಾತ್ರ ಹೋಗ್ಲಿಕ್ಕೆ ಆಗತ್ತೆ. ಯಾರು? ಧೃತರಾಷ್ಟ್ರನಿಗೆ. ಸೊ ಜೀವನದ ಕೊನೆಯ ಕ್ಷಣಗಳಲ್ಲೂ ಕೂಡ ಸಾಕಷ್ಟು ಒಂದು ಪರಿಶ್ರಮವನ್ನು ಬಿಟ್ಟು ಧ್ಯಾನವನ್ನು ಮಾಡಿ ಅವನು ಕೇವಲ ಇದಕ್ಕೆ ಹೋಗ್ತಾನೆ, ಬ್ರಹ್ಮ ಜ್ಯೋತಿಯ ಲೆವೆಲ್ಗೆ ಮಾತ್ರ ಹೋಗ್ತಾನೆ. ಕೃಷ್ಣಧಾಮಕ್ಕೆ ಅಥವಾ ವೈಕುಂಠ ಲೋಕಗಳಿಗೆ ಹೋಗ್ಲಿಕ್ಕೆ ಅವನಿಗೆ ಸಾಧ್ಯವಾಗ್ಲೇ ಇಲ್ಲ. ಸೊ ಎಷ್ಟೇ ಕಷ್ಟಪಟ್ಟು ವಿದುರ ಎಲ್ಲಿ ವಿದುರ ಇರ್ತಾನೆ ಅದೇ ತೀರ್ಥಕ್ಷೇತ್ರ. ಅದು ವಿದುರನ ಒಂದು ಕ್ಷಣ ದರ್ಶನ ಆದ್ರೂ ಕೂಡ ನೀವು ವೈಕುಂಠ ಲೋಕಗಳಿಗೆ ಹೋಗ್ಬಿಡ್ಬೋದು. ಅಷ್ಟು ಅವನು ಪವಿತ್ರನಾಗಿದ್ದಾನೆ. ಅವನು ಮಹಾಯೋಗಿ, ಅವನು ಮಹಾಜನರಲ್ಲಿ ಒಬ್ಬ ವಿದುರ. ಸೊ ಅಂತಹ ವಿದುರನ ಒಂದು ನಿತ್ಯ ಸಂಗಾತಿ ಸಾನ್ನಿಧ್ಯ ಇದ್ರೂ ಕೂಡ ಅವನಿಗೆ ಅದರ ಒಂದು ರುಚಿ ಗೊತ್ತಾಗ್ಲೇ ಇಲ್ಲ ಅವನಿಗೆ. ಸೊ ಯಾಕೆ ಅಂದ್ರೆ ಪುಣ್ಯ ಕಾರ್ಯಗಳಲ್ಲಿ ಮುಂದುವರಿಯದೇ ಇರುವುದು. ಇನ್ನೊಂದು, ಆ ಪುಣ್ಯ ಕಾರ್ಯ ಎಲ್ಲಿವರೆಗೂ ನಾವು ಮುಂದುವರಿಯೋದಿಲ್ವೋ ಅವಾಗೇನಾಗುತ್ತೆ, ಈ ಮನಸ್ಸಿನ ಈ ಐಹಿಕ ಕಾಮನೆಗಳು ಎಂದಿಗೂ ಹೋಗುವುದೇ ಇಲ್ಲ. ಸೊ ಅದರಿಂದ ಸ್ವಲ್ಪವಾದ್ರೂ ಪುಣ್ಯ ಮಾಡಬೇಕು. ಆ ಪುಣ್ಯ ಮಾಡ್ಲಿಕ್ಕೂ ಕೂಡ ನಮಗೆ ಭಗವಂತನ ಕೃಪೆ ಇರಬೇಕು. ಆ ಗುರು ಮತ್ತು ಭಗವಂತನ ಕೃಪೆ ಇಲ್ಲದೆ ಸ್ವಲ್ಪವೂ ಪುಣ್ಯ ಮಾಡ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪವೂ ಪುಣ್ಯ ಮಾಡ್ಲಿಕ್ಕೆ ಆಗದೆ ಇದ್ರೆ ಭಗವಂತನ ನಾಮಸ್ಮರಣೆ ಬಾಯಲ್ಲಿ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗುದಿಲ್ಲ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ನಾನು ಅದೇ ಆನ್ಸರ್ ಕೊಟ್ಟೆ ಅವ್ರಿಗೆ. ಕರೆಕ್ಟ್ ಆಗಿ ಹೇಳಿದ್ದೀರಾ. ಅದ್ ಹೆಂಗಾಗುತ್ತಮ್ಮ ಅಂತಂದ್ರು, ಅದಕ್ಕೆ ನಿಮ್ಮನ್ ಕೇಳಿದೆ ಪ್ರಭು. ನೀವು ಕರೆಕ್ಟ್ ಆಗಿ ಹೇಳಿದ್ದೀರಾ. ನೀವು ಏನ್ ಮಾಡ್ಬೇಕು ಅಂದ್ರೆ, ನೀವು ಹೇಳುವಾಗ ಬರೀ ಆನ್ಸರ್ ಕೊಡೋ ಬದಲು ಈ ತರ ಪ್ರಭುಪಾದರದ್ದು ಅಥವಾ ಭಗವದ್ಗೀತೆ ಕೋಟ್ ಮಾಡ್ಕೊಂಡು ಹೇಳಿದ್ರೆ ನಿಮ್ಗೊಂದು ಅಥಾರಿಟಿ ತರ ಇರುತ್ತೆ. ನಮ್ಗ ಆ ಪಾಯಿಂಟ್ಸ್ ಗಳು ಆ ಟೈಮಲ್ಲಿ ಬರೋದಿಲ್ವಲ್ಲ ಪ್ರಭುಜಿ. ಮಾಡಿದ್ದ ಅವನ ಮಕ್ಕಳ ಮೇಲೆ ತುಂಬಾ ಇದಿಟ್ಕೊಂಡಿದ್ದ, ಅದಕ್ಕೋಸ್ಕರ ಅವ್ನು ಚೇಂಜ್ ಆಗ್ಲಿಲ್ಲ ಅಂತ ಹೇಳ್ದೆ. ಆಮೇಲೆ ವಿದುರನಿಂದ ಆಮೇಲೆ ಲಾಸ್ಟ್ ಚೇಂಜ್ ಆಗ್ತಾನೆ ಅಂತಾನು ಹೇಳ್ದೆ ಪ್ರಭುಜಿ. ವಿದುರನಿಂದ ಚೇಂಜ್ ಆಗ್ತಾನೆ, ಅದು ಸಾಲಿಲ್ಲ. ಗೋಲೋಕಕ್ಕೆ ಹೋದಷ್ಟು ಸಾಲಿಲ್ಲ ಅವನಿಗೆ. ಪ್ರಭುಜಿ ಇನ್ನೊಂದು, ಪ್ರಭುಜಿ ಧೃತರಾಷ್ಟ್ರ ಯಾವುದು ಪಾಪ ಯಾವುದು ಇದು ತಪ್ಪು ಅಂತೆಲ್ಲ ಗೊತ್ತು, ಆದ್ರೂನು ಅವ್ನ್ ತಪ್ಪು ಮಾಡ್ತಾನಲ್ವ ಪ್ರಭು? ಮೋಹ ಜಾಸ್ತಿ ಆಗಿ ತಪ್ಪು ಮಾಡ್ತಾನೆ. ಅತಿ ಮೋಹ ಅಥವಾ ಅತಿ ಕಾಮನೆಗಳು, ಅದರಿಂದ ತಪ್ಪು ಮಾಡ್ತಾರೆ. ಅದರಿಂದ ಶ್ರೀಲ ಪ್ರಭುಪಾದರು ಹೇಳೋದಂದ್ರೆ, ನಾವು ಫಸ್ಟ್ ಹೇಳೋದೇ ಅಂದ್ರೆ, ನೀವು ಈ ಐಹಿಕ ಮೋಹಗಳಿಂದ ನಿಧಾನವಾಗಿ ದೂರ ಆಗ್ತಾ ಬರ್ಬೇಕು. ಒಂದೇ ದಿವಸ ದೂರ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಯಾರಿಗೂ ಸಾಧ್ಯ ಇಲ್ಲ. ನಿಧಾನವಾಗಿ ದೂರವಾಗ್ತಾ ಬರ್ಬೇಕು. ನಾವು ಕುಂತಿ ಪ್ರಾರ್ಥನೆಗಳನ್ನು ನೋಡಿದ್ರೆ ಗೊತ್ತಾಗತ್ತೆ.
ಕುಂತಿ ಹೇಳ್ತಾಳೆ, ಕೃಷ್ಣನ ಇದರಲ್ಲಿ ಕೇಳ್ತಾಳೆ, ಫಸ್ಟ್ ನನಗೆ ನನ್ನ ವಿಷ್ಣು ಕುಟುಂಬ ಅಂದ್ರೆ ತನ್ನ ತಾಯಿ ಮನೆ ಕಡೆ ಕುಟುಂಬದ ಬಗ್ಗೆ ಯಾರ್ಯಾರ ಸಂಬಂಧಗಳಿವೆ ಎಲ್ಲ ಸಂಬಂಧಗಳನ್ನು ನನಗೆ ಮರೆತು ಹೋಗುವಂಗು ಮಾಡು ಅಂತ ಹೇಳ್ತಾರೆ. ಅದೇ ರೀತಿ ನಂತರ ತನ್ನ ಮಕ್ಕಳ ಮೇಲೂ ಪ್ರೇಮವನ್ನು ಕೂಡ, ಅಂದ್ರೆ ಪಾಂಡವರ ಮೇಲೆ ಏನು ಸಂಬಂಧಗಳ ಪ್ರೀತಿ ಪ್ರೇಮಗಳಿವೆ ಅವುಗಳನ್ನು ಕೂಡ ನೀನು ಕತ್ತರಿಸುವಂತ ಕೃಷ್ಣನಲ್ಲಿ ಬೇಡ್ಕೊಡ್ತಾರೆ. ಯಾಕಂದ್ರೆ ಅವುಗಳೆಲ್ಲ ಇದ್ರೆ ನನಗೆ ಮೋಹದಿಂದ ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಅದು ಕುಂತಿ ಮಹಾರಾಣಿ ಕಂಪೇರ್ ಮಾಡಿದ್ರೆ ನಾವೆಲ್ಲ ಏನೂ ಇಲ್ಲ. ಕುಂತಿ ಮಹಾರಾಣಿ ಮಹಾಭಕ್ತೆ ಕೃಷ್ಣನು ಅಂತ ಅರ್ಥ ಮಾಡ್ಕೊಂಡಿದ್ದ, ದೇವೋತ್ತಮ ಪರಮಪುರುಷ ಅಂತ ಅರ್ಥ ಮಾಡ್ಕೊಂಡಿದ್ದ ಜೀವ ಅದು. ಅವರೇ ಹೇಳ್ತಾರೆ ಇವೆಲ್ಲವನ್ನು ಕಟ್ ಮಾಡ್ತು ಅಂತ. ಹರೇ ಕೃಷ್ಣ. ಇನ್ನೇನಾದ್ರು ಪ್ರಶ್ನೆ ಇದೆಯಾ? ಯಾರಿಗೇನು ಪ್ರಶ್ನೆ ಇಲ್ಲ ಅಂದ್ರೆ ಇಂದಿನ ತರಗತಿ ಇಲ್ಲಿಗೆ ನಿಲ್ಲಿಸೋಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೇ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಶ್ರೀಲ ಪ್ರಭುಪಾದರಿಗೆ ಜೈ. ಗಂತರಾಜ್ ಭಾಗವತಂ ಕಿ ಜೈ. ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಎಲ್ಲರಿಗೂ. ವ್ಯಾಸ ಪೂಜೆಯ ಶುಭಾಶಯಗಳು ಕೂಡ. ಧನ್ಯವಾದಗಳು ಪ್ರಭುಜಿ. ನಿಮ್ಗೂ ಶುಭಾಶಯಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ.